ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಭಾಷ್ ರೈ, ಪ್ರೊಫೆಸರ್ ಆ್ಯಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಶಲ್ಯತಂತ್ರ, ಯನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್, ನರಿಂಗಾಣ, ಮಂಗಳೂರು. ಇವರನ್ನ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ನಮಸ್ತೆ ಡಾಕ್ಟರ್. ಈ ಆಯುರ್ವೇದದಲ್ಲಿ ಸರ್ಜರಿ ಇದೆಯಾ? ಹಾಗಾದರೆ ಯಾವೆಲ್ಲ ಕಾಯಿಲೆಗಳಿಗೆ ಸರ್ಜರಿಯ ಅವಶ್ಯಕತೆ ಇದೆ? ಸುಶ್ರುತ ಸಂಹಿತ ಅಂತ ಒಂದು ನಮ್ಮಲ್ಲಿ ಗ್ರಂಥ ಇದೆ. ಈ ಸುಶ್ರುತ ಸಂಹಿತ ಗ್ರಂಥದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ಈ ಸರ್ಜರಿಯ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಈ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಸುಶ್ರುತ ಸಂಹಿತ, ಚರಕ ಸಂಹಿತ, ಅಷ್ಟಾಂಗ ಹೃದಯ ಅಂತ ಬೇರೆ ಬೇರೆ ಗ್ರಂಥಗಳಿದೆ. ಅದರಲ್ಲಿ ಸುಶ್ರುತ ಸಂಹಿತೆಯನ್ನು ಈ ಸರ್ಜರಿಯ, ಈ ಶಸ್ತ್ರಚಿಕಿತ್ಸೆಯ ಸುವರ್ಣಕಾಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂದರೆ ತುಂಬ ವರ್ಷಗಳಿಂದ ಇದು ಸರ್ಜರಿ ಇದೆ. ಈಗ ನಾವು ಅಲೋಪತಿ ಸಿಸ್ಟಮಲ್ಲಿ ಕೆಲವು ವರ್ಷಗಳಿಂದ ಈ ಸರ್ಜರಿಯ ಕ್ರಿಯೆಗಳನ್ನೆಲ್ಲ ನಾವು ನೋಡಿರ್ಬೋದು. ಆದರೆ ಆಯುರ್ವೇದದಲ್ಲಿ 5,000 ವರ್ಷಗಳ ಹಿಂದೆಯೇ ಇದರ ಬಗ್ಗೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸುಶ್ರುತ ಸಂಹಿತ ಎಂಬ ಒಂದು ದೊಡ್ಡ ಪ್ರಮುಖವಾದಂತಹ ನಮ್ಮ ಗ್ರಂಥದಲ್ಲಿ ಕೇವಲ ಸರ್ಜರಿಯ ಬಗ್ಗೆ ಮಾತ್ರ ಅಲ್ಲ, ಸರ್ಜನಿಗೆ ಇರಬೇಕಾದಂತಹ ಯಾವುದೆಲ್ಲ ಕ್ವಾಲಿಟಿಗಳಿದೆ, ಸರ್ಜನ್ಗೆ ಇರಬೇಕಾದಂತಹ ಎಲ್ಲ ಕ್ವಾಲಿಟಿಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಈಗ ನಾವು ಮೇಜರ್ OT ಅಂತ ಏನು ಹೇಳ್ತೇವೆ, ಆಪ್ರೇಷನ್ ಥಿಯೇಟರ್, ಇದರ ಬಗ್ಗೆ ಕೂಡ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಪೇಷಂಟ್ಗೆ ಮಲಗಿಸಲು ಬೇಕಾದಂತಹ ಬೆಡ್ ಏನಿರ್ಬೋದು, ಕಾಟ್ ಇರ್ಬೋದು, ಅಂದರೆ ಟೇಬಲ್ ಇರ್ಬೋದು, ಪರಿಚಾರಕರಿರ್ಬೋದು, ಅಸಿಸ್ಟೆಂಟ್ಸ್ ಇರ್ಬೋದು, ಈವನ್ ಅರಿವಳಿಕೆ ಮದ್ದುಗಳು ಕೂಡ, ಅಂದರೆ ನಾವು ಈಗ ಅನಸ್ತೇಷಿಯಾ ಅಂತ ಹೇಳ್ತೇವೆ, ಈಗಿಂದು ತುಂಬ ಮುಂದುವರಿದ ಅನಸ್ತೇಷಿಯಾ, ಅದು ಅನಸ್ತೇಷಿಯಾದ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಇದೆ. ಅದೇ ರೀತಿ ಬೇರೆ ಬೇರೆ ಬ್ಯಾಂಡೇಜಸ್ ಇರ್ಬೋದು, ಈಗ ಕೂಡ ಬ್ಯಾಂಡೇಜ್ ಇದೆ, ಬೇರೆ ಬೇರೆ ಬ್ಯಾಂಡೇಜಸ್ ಇರ್ಬೋದು, ಸೂಚರಿಂಗ್ ಅಂತ ಹೇಳ್ತೇವೆ, ಸೂಚರ್ ಮಾಡ್ತಾರೆ, ಆ ಟೆಕ್ನಿಕ್ಸ್ ಇರ್ಬೋದು, ಸೂಚರ್ ಮಾಡಲಿಕ್ಕೆ ಯಾವುದೆಲ್ಲ ಅವಶ್ಯಕತೆಗಳಿವೆ ಅದೆಲ್ಲ ಅವಶ್ಯಕತೆಗಳು, ಅಂದರೆ ಸೂಚರ್ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳಿರ್ಬೋದು, ಥ್ರೆಡ್ ಇರ್ಬೋದು, ಅದೇ ರೀತಿ ಸೂಚರ್ ಟೈಪ್ಸ್ ಇರ್ಬೋದು, ಬೇರೆ ಬೇರೆ, ಈಗ ಕಂಟಿನ್ಯೂಯಸ್ ಸೂಚರ್, ಮ್ಯಾಟ್ರಿಸ್ ಸೂಚರ್, ಎಲ್ಲ ಬಗ್ಗೆ ನಮ್ಮ ಸುಶ್ರುತ ಸಂಹಿತೆಯಲ್ಲಿ ಉಲ್ಲೇಖ ಇದೆ. ಡಾಕ್ಟರ್, ಈ ಗುದವ್ಯಾಧಿಗಳು, ಅದರಲ್ಲೂ ಮೂಲವ್ಯಾಧಿ, ಫಿಸ್ಟುಲಾ, ಇದರ ಬಗ್ಗೆ ಆಯುರ್ವೇದದಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ನೋಡಿ ಮೇಡಮ್, ನಾವು ಸುಶ್ರುತ ಸಂಹಿತೆಯ ವಿಷಯವನ್ನು ಹೇಳಿದೆ. ಸೊ ಈ ಎಲ್ಲ ಸುಶ್ರುತ ಸಂಹಿತೆಯಲ್ಲಿ ಸರ್ಜಿಕಲ್ ಡಿಸಾರ್ಡರ್ಸ್, ಸರ್ಜರಿಯ ಬಗ್ಗೆ ಉಲ್ಲೇಖ ಇರುವುದರಿಂದಲೇ ನಾವು ಸುಶ್ರುತನನ್ನು ಫಾದರ್ ಆಫ್ ದಿ ಸರ್ಜರಿ ಅಂತ ಹೇಳ್ತೇವೆ. ಅದೇ ರೀತಿ ಸುಶ್ರುತನ ಕಾಲಘಟ್ಟದಲ್ಲಿ ಕೇವಲ ಸಾಮಾನ್ಯ ಸರ್ಜರಿ ಅಲ್ಲದೆ ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ಸರ್ಜರಿಗಳು, ಅಂದರೆ ಮೂಗಿಗೆ ರಿಲೇಟೆಡ್ ಸರ್ಜರೀಸ್ ಇರ್ಬೋದು, ಕಿವಿಗೆ ರಿಲೇಟೆಡ್ ಸರ್ಜರೀಸ್ ಇರ್ಬೋದು, ಲಿಪ್ಸಿಗೆ ರಿಲೇಟೆಡ್ ಸರ್ಜರೀಸ್ ಇರ್ಬೋದು. ಈಗ ನಾವೀಗ ಆಟೋಪ್ಲಾಸ್ಟಿ, ರೈನೋಪ್ಲಾಸ್ಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಬೇಕಾದಂತಹ ಒಂದು ಚಾಪ್ಟ್ರೇ ಇದೆ ಸುಶ್ರುತ ಸಂಹಿತದಲ್ಲಿ. ಅಂದರೆ ಸುಶ್ರುತನಿಗೆ ಸೂಕ್ಷ್ಮಾತಿ ಸೂಕ್ಷ್ಮ ಸರ್ಜರಿಗಳ ಬಗ್ಗೆ ಕೂಡ ಅರಿವಿತ್ತು. ಅದಕ್ಕೆ ಅವರಿಗೆ ಅದಕ್ಕೆ ಹಿ ಈಸ್ ಎ ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತಲೂ ನಾವು ಹೇಳ್ತೇವೆ. ಇದು ನಮ್ಮ ಮುಖ್ಯವಾದೊಂದು ವಿಷಯ. ಯಾಕೆಂತ ಹೇಳಿದರೆ ಸರ್ಜರಿಗೆ ಸುಶ್ರುತ ಸಂಹಿತೆಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೆ ಅಂತ. ತಾವು ಈಗ ಹೇಳಿದ ಹಾಗೆ ಸರ್ಜರಿ ಅಂತ ಬಂದರೆ ಆಯುರ್ವೇದದಲ್ಲಿ ಮುಖ್ಯವಾಗಿ ಏನೋರೆಕ್ಟಲ್ ಡಿಸಾರ್ಡರ್ಸ್, ಅಂದರೆ ಮೂಲವ್ಯಾಧಿ ಹಾಗೂ ಇನ್ನಿತರ ಸಂಬಂಧಿ ಕಾಯಿಲೆಗಳಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕೆಂತ ಹೇಳಿದರೆ ಆಯುರ್ವೇದಿಕ್ ಸರ್ಜರಿ ಅಂತ ಹೇಳಿದರೆ ಮೇಯ್ನಾಗಿ ಹೇಳೋದೇ ಏನೋರೆಕ್ಟಲ್ ಸರ್ಜನ್ಸ್ ಅಂತ. ಅಂದರೆ ಮೂಲವ್ಯಾಧಿ ಇರ್ಬೋದು, ಕೆಲವು ಮೂಲವ್ಯಾಧಿಯಲ್ಲಿ ಒಳ ಮೂಲವ್ಯಾಧಿ ಇರ್ಬೋದು, ಹೊರ ಮೂಲವ್ಯಾಧಿ ಇರ್ಬೋದು. ಇದಕ್ಕೆ ಸುಶ್ರುತ ಸಂಹಿತೆಯಲ್ಲಿ ಬೇರೆ 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 ರೀತಿಯ ಟ್ರೀಟ್ಮೆಂಟ್ಸ್ ಇದೆ. ಕೆಲವುದಕ್ಕೆ ಔಷಧದಲ್ಲೇ ಕಮ್ಮಿ ಮಾಡುವಂಥದ್ದು, ಕೆಲವರಿಗೆ ನಾವು ಕ್ಷಾರ ಅಂತ ಅಪ್ಲಿಕೇಶನ್ ಮಾಡ್ತೇವೆ, ಅದರಲ್ಲಿ ನಮಗೆ ಕಮ್ಮಿ ಮಾಡುವಂಥದ್ದು. ಕೆಲವೊಮ್ಮೆ ಕ್ಷಾರ ಸೂತ್ರ ಅಂತ ಹೇಳ್ತೇವೆ, ಫಿಸ್ಟುಲೈನ್ ಏನೋ ಕಂಡೀಷನ್ಗೆ ಕ್ಷಾರ ಸೂತ್ರ ಅಂದರೆ ಒಂದು ಮದ್ದಿನ ದಾರವನ್ನು ನಾವು ಅಲ್ಲಿ ಅಳವಡಿಸ್ತೇವೆ, ಅದನ್ನು ನಾವು ಟೈ ಮಾಡ್ತೇವೆ, ಇಂಥ ಒಂದು ಟ್ರೀಟ್ಮೆಂಟ್ ಇರ್ಬೋದು. ಅದೇ ರೀತಿ ಫಿಶರ್ ಏನೋ ಅಂತ ಹೇಳ್ತೇವೆ, ಅದಕ್ಕೆ ನಾವು ಸಿಟ್ಸ್ ಬಾತ್ ಅಂತ ನಾವು ಏನೋ ಹೇಳ್ತೇವೆ. ಅದೇ ರೀತಿ ಆಯುರ್ವೇದ ಕಷಾಯಗಳನ್ನು ಬಳಸಿಕೊಂಡು ಸಿಟ್ಸ್ ಬಾತ್ ಮಾಡಿ ಅದನ್ನು ಗುಣಪಡಿಸುವಂಥದ್ದು. ಹೀಗೆ ಗುದವ್ಯಾಧಿಗಳಲ್ಲಿ ಬೇರೆ ಬೇರೆ ಲಕ್ಷಣಗಳಿಗೆ, ಬೇರೆ ಬೇರೆ ರೋಗಗಳಿಗೆ ನಮ್ಮಲ್ಲಿ ವಿಧವಾದಂಥ ಮೆಡಿಸಿನ್ಗಳಿದೆ ಹಾಗೂ ಚಿಕಿತ್ಸಾ ಕ್ರಮಗಳನ್ನು ನಮ್ಮ ಆಯುರ್ವೇದ ಸುಶ್ರುತ ಸಂಹಿತೆಯಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಗುದವ್ಯಾಧಿಗಳಂತ ಹೇಳಿದರೆ ಸಾಮಾನ್ಯ ಜಾಸ್ತಿ ಜನರು ನಮ್ಮ ಆಯುರ್ವೇದ ಚಿಕಿತ್ಸೆಗೆ ಬರ್ತಾರೆ. ಯಾಕೆಂತ ಹೇಳಿದರೆ ಇದರಲ್ಲಿ ಫಿಸ್ಟುಲಾ ಇರ್ಬೋದು, ಫಿಶರ್ ಇರ್ಬೋದು, ಪೈಲ್ಸ್ ಇರ್ಬೋದು. ಮೋಸ್ಟ್ ಆಫ್ ದಿ ಜನಗಳಿಗೆ ಹೇಗೆ ಅಂತ ಹೇಳಿದ್ರೆ ಇದು ರಿಕರೆನ್ಸ್ ಆಗ್ತದೆ ಅಂತ, ಅಂದರೆ ಇದು ಒಮ್ಮೆ ಬಂದು ಸರ್ಜರಿ ಮಾಡಿದರೂ ಪುನಃ ಒಮ್ಮೆ ಬರ್ತದೆ ಅಂತ ಜನಗಳಲ್ಲಿ ಒಂದು ಅಭಿಪ್ರಾಯ ಇದೆ. ಈ ಅಭಿಪ್ರಾಯಕ್ಕೆ ಬೇಕಾಗಿ ಕೆಲವೊಮ್ಮೆ ಮಾಡರ್ನ್ ಸರ್ಜರಿಯಲ್ಲಿ ಡೈರೆಕ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ನಮಗೆ ಸರ್ಜರಿ ಮಾಡದೆ
ಏನಾದರೂ ಉಪಾಯಗಳು ಉಂಟಾ ಅಂತ ಕೇಳುವಂತಹ ಪ್ರಶ್ನೆಗಳು ಅಧಿಕ ಇದೆ. ಅದಕ್ಕೆ ಬೇಕಾಗಿ ನಾವು ಸರ್ಜರಿ ಎನೋರೆಕ್ಟರಲ್ಲಿ ಲಾಸ್ಟ್ ಆಪ್ಷನ್. ಅದಕ್ಕಿಂತ ಮುಂಚೆ ಈಗ ಸೆಕೆಂಡ್ ಡಿಗ್ರಿ ಹೆಮೊರಾಯ್ಡ್ಸ್ ಅಂತ ಇದ್ದರೆ ನಾವು ಕ್ಷಾರ ಅಂತ ಒಂದು ಯುನೀಕ್ ಪ್ರಿಪ್ರೇಷನ್ ಇದೆ. ಅದು ಎಲ್ಲೂ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದಲ್ಲ. ಅದು ನುರಿತ ತಜ್ಞ ವೈದ್ಯರು ತಯಾರು ಮಾಡುವಂತಹ ಔಷಧ. ಅದೊಂದು ಸುಣ್ಣ ಅಂತ ನಾವು ಹೇಳ್ತೇವೆ, ಹಾಗೆ ಇರುತ್ತೆ. ಅದನ್ನು ಪ್ರಿಪ್ರೇಷನ್ ಮಾಡಲಿಕ್ಕೆ ನಿಮಗೆ 1-2 ದಿವಸ ಬೇಕಾಗುತ್ತೆ. ಅದನ್ನು ನೀವು ಇಂಟರ್ನಲ್ ಹೆಮೊರಾಯ್ಡ್ಸ್ ಪೈಲ್ಸ್ಗೆ ಹಚ್ಚುವುದರಿಂದ ತಕ್ಷಣದಲ್ಲಿ ಒಂದು ನಿಮಿಷ 2 ನಿಮಿಷದಲ್ಲಿ ಆ ಒಂದು ಪೈಲ್ ಮಾಸ್ ಅಂದರೆ ಹೆಮೊರಾಯ್ಡ್ ಮಾಸ್ ಏನು ಇರುತ್ತೆ ಅದಲ್ಲಿಗೆ ಶೃಂಕಾಗಿ ಡ್ರೈ ಆಗುತ್ತೆ. ಇದನ್ನು ಕೇವಲ ಹೆಮೊರಾಯ್ಡ್ಸಲ್ಲಿ ಮಾತ್ರ ಅಲ್ಲ, ಫಿಸ್ಟ್ಲಾಟಮಿ ಅಂತ ಮಾಡಿ ಆ ಜಾಗಕ್ಕೂ ಕೂಡ ಫಿಸ್ಟುಲದಲ್ಲಿ ಹಚ್ಬೋದು. ಆಮೇಲೆ ಕ್ಷಾರಸೂತ್ರ ಮಾಡ್ಬೋದು. ಅದೇ ರೀತಿ ಪೈಲೋನೈಡಲ್ ಸೈನಸಲ್ಲಿ ಕೂಡ ನಾವು ಕ್ಷಾರಸೂತ್ರವನ್ನು ಅಳವಡಿಸ್ಕೊಳ್ಬೋದು. ಈಗ ಪೈಲೋನೈಡಲ್ ಸೈನಸಲ್ಲಿ ಮುಖ್ಯವಾಗಿ ಸರ್ಜರಿ ಅಂತ ಹೇಳ್ತಾರೆ, ಝೆಡ್ ಪ್ಲಾಸ್ಟಿ ಅಂತ ನಾವು ಅಲ್ಲಿ ಅದನ್ನೆಲ್ಲ ತೆಗೆದು ಎಕ್ಸೆಷನ್ ಮಾಡ್ತಾರೆ. ಅಲ್ಲಿ ನಮಗೆ ಅದರ ಬದಲು ನಮಗೆ ಕ್ಷಾರಸೂತ್ರವನ್ನು ಅಳವಡಿಸ್ಕೊಳ್ಬೋದು. ಅದೇ ರೀತಿ ಕ್ಷಾರವನ್ನು ಹಚ್ಬೋದು ಕೂಡ, ಈ ಕ್ಷಾರ ಅಂತ ಹೇಳುವಂಥ ಒಂದು ಔಷಧವನ್ನು. ಹಾಗೆ ಅದೇ ರೀತಿ ಗುದ ವಿದ್ರದಿ ಅಂತ ಹೇಳ್ತೇವೆ, ಕೆಲವೊಮ್ಮೆ ಆ ಏರಿಯಾದಲ್ಲಿ ಜಾಸ್ತಿ ಕುರ ಆಗುವಂಥದ್ದು, ಅದಕ್ಕೂ ಕೂಡ ನಮ್ಮಲ್ಲಿ ಆಯುರ್ವೇದಿಕ್ಕಲ್ಲಿ ಮೆಡಿಸಿನ್ಸ್ ಇದೆ. ಸೊ ಮುಖ್ಯವಾಗಿ ಗುದವ್ಯಾಧಿಗಳಲ್ಲಿ ನಮ್ಮ ಆಯುರ್ವೇದಿಕ್ ಚಿಕಿತ್ಸೆ ಇರ್ಬೋದು, ಸರ್ಜರಿ ಇರ್ಬೋದು, ಅದೇ ರೀತಿ ಔಷಧಗಳ ಪಾತ್ರ ಬಹಳ ಮುಖ್ಯವಾದದ್ದು. ಡಾಕ್ಟರ್, ಈ ದೀರ್ಘಕಾಲೀನ ಗುಣಮುಖವಾಗದ ಹುಣ್ಣು ಮತ್ತು ಗಾಯ, ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಎಸ್ ಮೇಡಮ್. ಅಂದರೆ ದೀರ್ಘಕಾಲೀನ ಹುಣ್ಣು, ಅಲ್ಸರ್, ವೂಂಡ್ ಅಂತ ನಾವು ಹೇಳ್ತೇವೆ. ಅಂದರೆ ನಾವು ಮಾಡರ್ನ್ ಸೈನ್ಸಲ್ಲಿ ನಾವು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂತ ಹೇಳ್ತೇವೆ. ಮುಖ್ಯವಾಗಿ ಈ ಅಲ್ಸರ್ಗಳು, ಈ ಹುಣ್ಣುಗಳು ಬರುವುದಕ್ಕೆ ಕೆಲವು ಕಾರಣಗಳಿರುತ್ತದೆ. ನಾನು ಉದಾಹರಣೆಗೆ ಹೇಳಬೇಕಿದ್ರೆ ಎಲ್ಲರೂ ಒಂದು ಕಾಮನ್ ವರ್ಡ್ ಕೇಳಿರ್ಬೋದು, ಡಯಾಬಿಟಿಕ್ ಗ್ಯಾಂಗ್ರೀನ್ ಅಂತ. ಅಂದರೆ ಯಾರು ಡಯಾಬಿಟಿಸ್ ಪೇಷಂಟ್ಗಳು ಸರಿಯಾದ ರೀತಿಯಲ್ಲಿ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳದಿದ್ದರೆ ಡಯಾಬಿಟಿಕ್ ನ್ಯೂರೋಪತಿ ಆಗಿ ಕೆಲವೊಮ್ಮೆ ಬೆರಳುಗಳಲ್ಲಿ ಗಾಯಗಳಾಗ್ಬೋದು. ಈ ಗಾಯಗಳು ತುಂಬ ಬೇಗ ವಾಸಿ ಆಗೋದಿಲ್ಲ. ಯಾಕೆಂದರೆ ಕೇವಲ ಅಲ್ಲಿ ಆ ಸಂದರ್ಭದಲ್ಲಿ ನೀವು ಕೇವಲ ಗಾಯಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬಾರ್ದು. ಅದೇ ಇಂಪಾರ್ಟೆನ್ಸ್ ಕೊಡೋದಲ್ಲ, ನಿಮ್ಮ ದೇಹಕ್ಕೂ. ಅಂದರೆ ನಾವು ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಬೇಕು, ಅದೇ ರೀತಿ ಕಾಲನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದೇ ರೀತಿ ಬೇರೆ ಬೇರೆ ಕಾರಣಗಳಿದೆ. ಇದೊಂದು. ಇನ್ನೊಂದು ಅಲ್ಸರ್ ಅಂತ ಹೇಳಿದರೆ ವೀನಸ್ ಅಲ್ಸರ್ ಅಂತ ನಾವು ಹೇಳ್ತೇವೆ. ಈಗ ವೆರಿಕೋಸ್ ಅಂತ ಹೇಳ್ತೇವೆ ನೋಡಿ, ವೆರಿಕೋಸ್ ವೆಯಿನ್ಸ್ ಅಂತ ಹೇಳ್ತೇವೆ. ಆ ವೆರಿಕೋಸ್ ವೆಯಿನ್ಸನ್ನು ಸರಿಯಾದ ಕ್ರಮದಲ್ಲಿ ಟ್ರೀಟ್ ಮಾಡದಿದ್ದರೆ ಅದೊಂದು ಮುಂದೊಂದು ದಿನ ವೀನಸ್ ಅಲ್ಸರ್ ಅಂತ ಆಗ್ಬೋದು. ಅಂದರೆ ಅದು ಕಾಲಿನ ಕೆಳಗಡೆ ಒಳಗಿನ ಸೈಡಲ್ಲಿ ದೊಡ್ಡ ಅಲ್ಸರ್ ಆಗ್ಬೋದು. ಅಲ್ಲಿ ಕೂಡ ನಾವು ಕೇವಲ ಹುಣ್ಣನ್ನು ಮಾತ್ರ ನೋಡೋದಲ್ಲ, ಸೈಮಲ್ಟೇನಿಯಸ್ಲಿ ನಾವು ವೆರಿಕೋಸ್ ವೇನಿಗೆ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಅದನ್ನು ಕೂಡ ಕೇರ್ ಮಾಡಬೇಕಾಗುತ್ತೆ. ಮತ್ತೊಂದು, ಕೆಲವರಿಗೆ ಬೆಡ್ ಸೋರ್ಸ್ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಸ್ಟ್ರೋಕ್ ಆದ ಪೇಷಂಟ್ಸ್ಗೆಲ್ಲ ಕೆಲವರಿಗೆ ಪಕ್ಷಾಘಾತ ಅಂತ ಹೇಳ್ತೇವೆ, ಪಕ್ಷವಾತ ಅಂತ ನಮ್ಮ ಈ ಲ್ಯಾಂಗ್ವೇಜಲ್ಲಿ. ಅಲ್ಲಿ ಅವರಿಗೆ ಮೂವ್ ಆಗಲಿಕ್ಕೆ ಆಗಲ್ಲ. ಕೆಲವರಿಗೆ ನ್ಯೂರಲಾಜಿಕಲ್ ಪ್ರಾಬ್ಲಮ್, ಈಗ ಟ್ರಾನ್ಸ್ಫರ್ಸ್ ಮೈಲೈಟಿಸ್ ಅಂತ ಇರ್ಬೋದು. ಹಾಗೆ ಈ ರೀತಿಯಂಥ ಒಂದು ನ್ಯೂರಲಾಜಿಕಲ್ ಡಿಸೀಸ್, ನರ ರೋಗ ಇರುವಂಥವರು ಕೆಲವೊಮ್ಮೆ ಮಲಗಿದಲ್ಲಿ ಇರ್ತಾರೆ. ಅಲ್ಲಿ ಅವರಿಗೆ ಬ್ಯಾಕ್ ಸೈಡ್ ದೊಡ್ಡ ದೊಡ್ಡ ಹುಣ್ಣುಗಳಾಗ್ಬೋದು. ಟ್ರಾಫಿಕ್ ಅಲ್ಸರ್ ಅಂತ ನಾನು ಹೇಳ್ತೇವೆ, ಪ್ರೆಷರ್ ಸೋರ್ಸ್ ಅಂತ ಹೇಳ್ತಾರೆ, ಬೆಡ್ ಸೋರ್ಸ್ ಅಂತ ಹೇಳ್ತಾರೆ. ಇದು ನ್ಯೂರಲಾಜಿಕಲ್ಗೆ ಸಂಬಂಧಪಟ್ಟಂಥದ್ದು. ಕೆಲವರಿಗೆ ಟ್ಯೂಬರ್ಕ್ಯುಲೋಸಿಸ್ ಪೇಷಂಟಿಗೆ ಟ್ಯೂಬರ್ಕ್ಯುಲರ್ ಅಲ್ಸರ್ಸ್ ಎಲ್ಲ ಆಗ್ಬೋದು ನೆಕ್ಕಲ್ಲಿ ಎಲ್ಲ. ಅದಕ್ಕೆ ಸಹ ಕಾರಣ ಟ್ಯೂಬರ್ಕ್ಯುಲೋಸಿಸ್. ನೀವು ಟ್ಯೂಬರ್ಕ್ಯುಲೋಸಿಸ್ಗೆ ಟ್ರೀಟ್ಮೆಂಟ್ ಇದ್ದರೆ, ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಇದ್ದರೆ ಅದನ್ನು ಗುಣಮುಖವಾಗ್ಬೋದು. ಹಾಗೆ ಈ ಎಲ್ಲ ರೀತಿಯಿಂದ ನಮಗೆ ಕಾಲುಗಳಲ್ಲಿರ್ಬೋದು, ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಸರ್ ಅಂತ ಹೇಳಿದ ದೀರ್ಘಕಾಲೀನ ಹುಣ್ಣು ಬರ್ಬೋದು. ಈಗ ಇದಕ್ಕೆ ನಾವು ಅಲೋಪತಿ ಸಿಸ್ಟಮಲ್ಲಿ ಹೋದರೆ ಉಂಡನ್ನು, ಒಂದು ಗಾಯವನ್ನು ಸ್ವಚ್ಛ ಮಾಡಿಸುವಂಥ ಮೆಡಿಸಿನ್, ಆಮೇಲೆ ಅದಕ್ಕೆ ಆಯಿಂಟ್ಮೆಂಟ್ಸ್ಗಳು, ಆಮೇಲೆ ಸಿಸ್ಟಮಿಕ್ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಅವ್ರು ಬೇರೆ ಬೇರೆ ಆ್ಯಂಟಿಬಯೋಟಿಕ್ಸ್ ಇಂಜೆಕ್ಷನ್ ಇರ್ಬೋದು, ಅದನ್ನೆಲ್ಲ ಕೊಡ್ತಾರೆ. ಈಗ ಆಯುರ್ವೇದದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ, ಇದಕ್ಕೆ ಮುಖ್ಯವಾಗಿ ನಾವು ಆ ಒಂದು ಹುಣ್ಣು ಇರ್ಬೋದು, ಆ ದೀರ್ಘಕಾಲೀನ ಹುಣ್ಣು ವಾಸಿಯಾಗಿರೋದಕ್ಕೆ ಆಗೋದಿಲ್ಲ ನೋಡಿ, ಅದಕ್ಕೆ ಯಾವ ಯಾವ ಕಾರಣಗಳಿರ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇದ್ದರೆ ನಾವು ಕೇವಲ ಹುಣ್ಣನ್ನು ಮಾತ್ರ ಸರಿ ಮಾಡೋದಲ್ಲ, ಅವರದ್ದು ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಬೇಕು. ಡಯಾಬಿಟೀಸ್ ರೋಗಿಗಳು ಹೇಗಿದ್ದರೂ ಅವರಲ್ಲಿ ಮೆಡಿಸಿನ್ ಇರುತ್ತೆ, ಅದನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವಂಥದ್ದು. ಡಯಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ರೈಸ್ ಐಟಮ್ಸ್ ಅಂಥದ್ದೆಲ್ಲ ತುಂಬ ತಿಂದರೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದರೆ ಅವರಿಗೆ ಶುಗರ್ ಇರ್ತದೆ. ಅದಕ್ಕೆ ಅದನ್ನು ಕಮ್ಮಿ ಮಾಡಿಸಿ ಪ್ರೋಟೀನ್ ಡಯಟ್ಸ್ ಕೊಟ್ಟು ಬಾಡಿಯ ನ್ಯೂಟ್ರಿಷನನ್ನು ಕೂಡ, ಅಂದರೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಆ ಡಯಾಬಿಟೀಸಲ್ಲಿ ಆ ಗಾಯವನ್ನು ಸ್ವಚ್ಛಗೊಳಿಸುವಂಥದ್ದು. ಈಗ ಬೆಟಡಿನ್, ಹೈಡ್ರೋಜನ್ ಪೆರಾಕ್ಸೈಡ್ ಎಲ್ಲ ಮಾಡರ್ನ್ ಸಿಸ್ಟಮಲ್ಲಿದೆ. ನಮ್ಮಲ್ಲಿ ತುಂಬ ಕಷಾಯಗಳೆಲ್ಲ ಇದೆ.
ಮುಖ್ಯವಾಗಿ ಹೇಳ್ತಿದ್ದರೆ ತ್ರಿಫಲ ಕಷಾಯ ಮತ್ತು ಪಂಚವಲ್ಕಲ ಕಷಾಯ, 2 ಕಷಾಯ ನಾನು ಹೇಳ್ತೀನಿ, ಉಲ್ಲೇಖ ಮಾಡ್ತೀನಿ. ಯಾಕೆಂದರೆ ಇದು ತುಂಬ ಪ್ರಾಮುಖ್ಯವಾದಂಥ, ತುಂಬ ಇಂಪಾರ್ಟೆಂಟ್ 2 ಕಷಾಯಗಳು. ಈ ಕಷಾಯಗಳಿಂದ ಗಾಯವನ್ನು ತೊಳೆಯುವಂಥದ್ದು. ಹಾಗೆ ಈಗಿನ ಒಂದು ವೂಂಡ್ ಡಿಬ್ರಾಯ್ಡ್ಮೆಂಟ್ ಅಂತ ಉಂಟು, ಅಂದರೆ ವೂಂಡನ್ನು ಸ್ವಚ್ಛಗೊಳಿಸುವಂತಹ ಒಂದು ಇದು. ನಮ್ಮ ಆಯುರ್ವೇದದಲ್ಲಿ ಕೂಡ ವೂಂಡನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕೆ ಉಲ್ಲೇಖ ಇದೆ. ಅದು ನೀವು ಶಸ್ತ್ರದಿಂದಲೂ ಮಾಡ್ಬೋದು, ಸಿಸರಿಂದ ಹಾಗೆ ಮಾಡ್ಬೋದು, ಅಲ್ಲ ಬೇರೆ ಬೇರೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮದ್ದನ್ನು ಅಲ್ಲಿಗೆ ಲೇಪನ ಮಾಡಿ ಕೂಡ ಅದನ್ನು ಮಾಡ್ಬೋದು. ಈಗ ನಾವು ಕಲ್ಕ ಲೇಪನ ಅಂತ ಹೇಳಿದ್ರೆ, ಈಗ ಕಹಿ ಬೇವುಂಟು, ಕಹಿ ಬೇವಿನ ಸೊಪ್ಪನ್ನು ಅಲ್ಲಿ ಇಡುವುದರಿಂದ, ಆ ಪೇಸ್ಟ್ ಮಾಡಿ ಅಲ್ಲಿ ಹಾಕುವುದರಿಂದ ವೂಂಡ್ನೆಲ್ಲ ಸ್ಲಫ್ ಎಲ್ಲ ಹೋಗ್ತದೆ. ಅದರಿಂದ ಆ ರೀತಿಯಲ್ಲಿ ನಾವು ವೂಂಡ್ ಡಿಬ್ರಾಯ್ಡ್ಮೆಂಟ್ ಮಾಡಿಕೊಂಡು ನಾವು ಹೇಳಿದಾಗೆ ತ್ರಿಫಲ ಕಷಾಯ ಮತ್ತು ಪಂಚವಲ್ಕಲ ಕಷಾಯದಿಂದ ತೊಳೆಯುವುದರ ಮೂಲಕವಾಗಿ, ಆಮೇಲೆ ನಮ್ಮಲ್ಲಿ ಕೆಲವೆಲ್ಲ ಆಯಿಲ್ ಕೆಲವು ಆಯಿಂಟ್ಮೆಂಟ್ಸ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಈಗ ಆಯುರ್ವೇದಿಕ್ ಆಯಿಂಟ್ಮೆಂಟ್ಸ್ ಇದೆ, ಆಯುರ್ವೇದ ತೈಲಗಳಿದೆ, ತೈಲ ಅಂತ ಹೇಳಿದ್ರೆ ಆಯಿಲ್ ಇದೆ, ಜಾತ್ಯಾದಿ ಘೃತ ಅಂತ ನಾವು ಹೇಳ್ತೇವೆ, ಅಂದರೆ ಘೀ ಪ್ರಿಪ್ರೇಷನ್, ತುಪ್ಪ. ಇದು ಬೇರೆ ಬೇರೆ ರೀತಿಯ ಮೆಡಿಸಿನ್ಸ್ ಇದೆ. ಗಾಯಕ್ಕೆ ಹಾಕುವುದರಿಂದ, ಪ್ರತಿನಿತ್ಯ ಅದನ್ನು ಕ್ಲೀನ್ ಮಾಡಿಕೊಂಡು ಪ್ರತಿನಿತ್ಯ ಅದನ್ನು ಬ್ಯಾಂಡೇಜ್ ಮಾಡುವುದರಿಂದ, ಅಂದರೆ ಪೇಷಂಟ್ IPL ಇರಬೇಕಾಗುತ್ತೆ, ಇನ್ಪೇಷಂಟ್ ಆಗಿ ಇರಬೇಕಾಗುತ್ತೆ. ಹಾಗೆ ಫುಡ್ ಅವ್ರದ್ದು ಡಯಟಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು, ಅವ್ರದ್ದು ಮೆಡಿಸಿನ್ಸ್ಗೆ ಇಂಪಾರ್ಟೆಂಟ್ ಕೊಡಿಸ್ಕೊಂಡು, ಹಾಗೆ ಗಾಯಕ್ಕೆ ಕರೆಕ್ಟಾಗಿ ನಾವು ಮಾಡೋದ್ರಿಂದ ಈ ಗಾಯಗಳನ್ನೆಲ್ಲ ಸರಿಪಡಿಸ್ಕೊಳ್ಬೋದು. ಡಾಕ್ಟರ್, ಈ ವೆರಿಕೋಸ್ ವೇನ್ಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ ಅಂತ? ನೋಡಿ, ಈ ವೆರಿಕೋಸ್ ವೇನ್ಸ್ ಅಂತ ಹೇಳೋದು ಕಾಲುಗಳಲ್ಲಿ ನಮಗೆ ಸೂಪರ್ಫಿಷಿಯಲ್ ಆಗಿ ಕಾಲುಗಳಲ್ಲಿ ನಿಮಗೆ ಹಸಿರು ರಕ್ತನಾಳಗಳಂತ ಉಂಟು. ಯಾಕೆಂದರೆ ಕೆಲವರು ನಮ್ಮ ಲ್ಯಾಂಗ್ವೇಜಲ್ಲಿ ನರ ದಪ್ಪ ಆಗುವುದು ಅಂತ ಹೇಳ್ತಾರೆ. ಇಟ್ಸ್ ನರ ಅಂತ ಹೇಳಿದರೆ ನರ್ವ್, ಇದು ನರ ಅಲ್ಲ. 2 ಟೈಪಿನ ರಕ್ತನಾಳಗಳುಂಟು. ಒಂದು ಬ್ಲಡ್ ಸಪ್ಲೈ ಮಾಡುವಂಥದ್ದು, ಒಂದು ಬ್ಲಡ್ಡನ್ನು ಡ್ರೈನ್ ಮಾಡುವಂಥದ್ದು. ಡ್ರೈನ್ ಮಾಡೋದಕ್ಕೆ ನಾವು ವೇನ್ಸ್ ಅಂತ ಹೇಳ್ತೇವೆ, ಈಗ ಹೊರಗಿಂದ ಕಾಣುವಂಥದ್ದು. ಈ ನರಗಳು ದಪ್ಪ ಆಗುವಂಥದ್ದು ಹಾಗೂ ಉಬ್ಬುವಂಥದ್ದು ಕಾಲುಗಳಲ್ಲಿ, ಇದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಗರ್ಭ ದೊಡ್ಡದಾಗುವಾಗ ಅದು ಕೆಲವರಿಗೆ ಊದಿಕೊಳ್ತದೆ ಟೆಂಪ್ರರಿಯಾಗಿ, ಆಮೇಲೆ ಅದು ಸರಿಯಾಗುತ್ತೆ. ಬಟ್ ಕೆಲವರಲ್ಲಿ ದೀರ್ಘಕಾಲ ಅವರು ನಿಂತ್ಕೊಂಡ್ರೆ, ಕೆಲವೆಲ್ಲ ಪ್ರೊಫೆಷನ್ಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್, ನಮ್ಮಲ್ಲೆಲ್ಲ ಬುಕ್ಕಲ್ಲೆಲ್ಲ ಓದುವಾಗ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಯಾರು ದೀರ್ಘಕಾಲವಾಗಿ ನಿಲ್ತಾರ ಅವರಿಗೆ ಈ ಒಂದು ಕಾಯಿಲೆಗಳು ಕಂಡುಬರುತ್ತದೆ. ಆದರೆ ವೆರಿಕೋಸ್ ವೇನ್ಸ್ ಕಾಮನ್ ಆಗಿ ಎಲ್ಲರಿಗೂ ಕಂಡುಬರುತ್ತೆ. ಅಲ್ಲಿ ನಿಮ್ಮ ಎಲ್ಲ ನೋಡಿರ್ಬೋದು, ರಕ್ತನಾಳಗಳ ದಪ್ಪ ಆಗುವಂಥದ್ದು, ಉಬ್ಬುವಂಥದ್ದು ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ಆದರೆ ಅದರಿಂದ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಈಗ ಅದನ್ನು ಸರಿಪಡಿಸಿಕೊಳ್ಳದಿದ್ದರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಇದು ತುಂಬ ಇಂಪಾರ್ಟೆಂಟ್ಸ್. ಈಗ ನಮಗೆ ತುಂಬ ಜನ ಅಲ್ಸರ್ ಆಗಿ ಬರ್ತಾರೆ, ಇದಕ್ಕೆ ವೀನಸ್ ಅಲ್ಸರ್ ಅಂತ ಹೇಳ್ತೇವೆ. ಅಂದರೆ ಕೆಲವರಿಗೆ ಈ ವೆರಿಕೋಸ್ ವೇನ್ಸಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡದಿದ್ದರೆ ಮುಂದೊಂದು ದಿನ ಕಾಲಿನ ಕೆಳಭಾಗದಲ್ಲಿ, ಮೇಯ್ನಾಗಿ ಕೆಳಭಾಗದಲ್ಲಿ ಆ್ಯಂಕಲ್ ರೀಜನ್ ಅಂತ ಹೇಳ್ತೇವೆ, ಅಲ್ಲಿ ಕಲರ್ ಚೇಂಜ್ ಆಗ್ಬೋದು. ಅಂದರೆ ಆ ಸ್ಕಿನ್ನಿನ ಕಲರ್ ಚೇಂಜ್ ಆಗ್ಬೋದು. ಕೆಲವೊಮ್ಮೆ ದಪ್ಪ ಆಗ್ಬೋದು ಆ ಜಾಗದಲ್ಲಿ, ಕೆಲವೊಮ್ಮೆ ಸ್ವೆಲ್ಲಿಂಗ್ ಆಗ್ಬೋದು, ಅಲ್ಲಿ ತುರಿಕೆ ಕಂಡು ಬರ್ಬೋದು. ಮತ್ತು ಕೆಲವರು ಸ್ವಲ್ಪ ಈ ಕಾಲಿನ ಭಾಗವನ್ನು ಕೆಲವರು ಅಂದರೆ ವರ್ಕರ್ಸ್ ಎಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಅಲ್ಲಿ ಗಾಯಗಳಾಗ್ಬೋದು. ಈ ಗಾಯಗಳಾದರೆ ಮತ್ತೆ ತುಂಬ ಕಷ್ಟ ಇದೆ, ಅದನ್ನು ಹೀಲ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅಂದರೆ ಪುನಃ ಅದಕ್ಕೆ ತುಂಬ ಮೆಡಿಸಿನ್ಸ್ ಇರ್ಬೋದು, ತುಂಬ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮಲ್ಲಿ ರಕ್ತವನ್ನು ತೆಗೆಯುವಂತಹ ಕೆಲವು ಟ್ರೀಟ್ಮೆಂಟ್ಸ್ ಇದೆ. ನಾವು ಲೀಚ್ ಥೆರಪಿ ಅಂತ ನೀವು ಹೇಳ್ತೀರಾ, ಮತ್ತೊಂದು ಸಿರಾವ್ಯಧ ಅಂತ ಡೈರೆಕ್ಟ್ ವೇನಿಗೆ ನೀಡಲ್ ಹಾಕಿ, ಅದು ಇದು ನೀಡಲ್ ಇರ್ಬೋದು, ನಮ್ಮದು ಕೆಲವು ಇದು ಶಾರ್ಪ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಅದನ್ನು ಹಾಕಿ ರಕ್ತವನ್ನು ತೆಗೆಯುವಂಥದ್ದು. ನೋಡಿ, ಅಲ್ಲಿ ಮೇಯ್ನಾಗಿ ಅಲ್ಲಿ ವೀನಸ್ ಡ್ರೈನೇಜ್ ಆಗುವಂಥದ್ದು ಹ್ಯಾಂಪರ್ ಆಗಿರ್ತದೆ. ಸೊ ಸ್ಟಾಕ್ ಇರ್ತದೆ, ಸ್ಟೇಸಿಸ್ ಅಂತ ಹೇಳೋದು ನಾವು, ವೀನಸ್ ಬ್ಲಡ್ ಸ್ಟೇಸಿಸ್ ಇರುತ್ತೆ. ಅಲ್ಲಿಂದ ಒಮ್ಮೆ ನೀವು ಬ್ಲಡ್ ತೆಗೆದ್ರೆ ಟೆಂಪರರಿಯಾಗಿ ನೀವು ಅಲ್ಲಿಂದ ಪ್ರೆಷರ್ ಕಮ್ಮಿ ಮಾಡಿದಾಗುತ್ತೆ. ಸೊ ಮುಂದಿನ ದುಷ್ಪರಿಣಾಮಗಳು ಆಗುವುದನ್ನು ಈ ಒಂದು ಇದರಿಂದ ನಮಗೆ ತಡೆಗಟ್ಬೋದು. ಆಮೇಲೆ ಅದರೊಟ್ಟಿಗೆ ನಾವು ರಕ್ತವನ್ನು ಕ್ಲೀನ್ ಮಾಡುವಂತಹ ಕೆಲವು ಮೆಡಿಸಿನ್ಸ್ ಇದೆ ನಮ್ಮಲ್ಲಿ. ಈಗ ಕೈಶೋರ ಗುಗ್ಗುಲ್ ಅಂತ ನಾವು ಹೇಳ್ತೇವೆ, ಮಹಾಮಂಜಿಷ್ಠಾದಿ ಕಷಾಯ, ಇದನ್ನು ಕಂಟಿನ್ಯೂಸ್ ಕೊಡುವುದರ ಮೂಲಕವಾಗಿ ಮುಂದೆ ಆಗುವಂತಹ ಕಾಂಪ್ಲಿಕೇಶನ್ಸನ್ನು ನಾವು ತಡೆಗಟ್ಬೋದು. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಲೀಚ್ ಥೆರಪಿ ಅಂತ. ಸೊ ಈ ಲೀಚ್ ಥೆರಪಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ? ಹಾಗೆ ಯಾವೆಲ್ಲ ಕಾಯಿಲೆಗಳಿಗೆ ಈ ಲೀಚ್ ಥೆರಪಿಯನ್ನು ಮಾಡ್ತೀರಿ? ನೋಡಿ, ಲೀಚ್ ಥೆರಪಿ ಅಂತ ಹೇಳೋದು ಇತ್ತೀಚಿನ ಕಾಲದಲ್ಲಿ ತುಂಬ ಪ್ರಚಲಿತದಲ್ಲಿದೆ. ಆದರೆ ನಾನು ಹೇಳೋ ಪ್ರಕಾರ ಇದು ಸುಶ್ರುತ ಸಂಹಿತ ಅಂತ ಹೇಳಿದರೆ ಅರೌಂಡ್ 5000 ಇಯರ್ಸ್ ಬ್ಯಾಕ್. ಆ ಕಾಲದಲ್ಲೇ ಸುಶ್ರುತ ಸಂಹಿತೆಯಲ್ಲಿ ಒಂದು ಜಲೌಕ ಅವಚರಣ, ಅಂದರೆ ಲೀಚಿಗೆ ನಮ್ಮ ಆಯುರ್ವೇದದಲ್ಲಿ ಜಲೌಕ ಅಂತ ಹೇಳ್ತೇವೆ. ಇದರ ಒಂದು ಫುಲ್ ಡಿಟೇಲ್ ಎಕ್ಸ್ಪ್ಲನೇಷನ್ ಒಂದು ದೊಡ್ಡ ಒಂದು ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ. ಈಗ ಲೀಚ್ ಅಂತ ಹೇಳಿದರೆ ಏನು? ಈಗ ಲೀಚಿಗೆ ಕೂಡ ಒಂದು ಹಿಸ್ಟ್ರಿ ಇದೆ. ಸಮುದ್ರ ಮಥನ ಕಾಲದಲ್ಲಿ ಧನ್ವಂತರಿ
ಅವತರಿಸಿದಾಗ ಕೈಯಲ್ಲಿ ಲೀಚ್ ಹಿಡ್ಕೊಂಡು, ಈಗ ಅಮೃತ ಕಲಶ ಇಟ್ಕೊಂಡು ಬಂದರೆ ಅದು ಲೀಚ್ ಸಹ ಆ ಟೈಮಲ್ಲಿ, ಅಂದರೆ ಅದು ಒಂದು ಮೆಡಿಕಲ್ ಯೂಸ್ ಮಾಡುವಂತಹ ಒಂದು ವಸ್ತು ಅಂತ, ಹಾಗೆ ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಸೊ ಈ ಲೀಚಲ್ಲಿ ಈಗ ಅದನ್ನು ಸೆಲೆಕ್ಟ್ ಮಾಡುವಾಗಲೂ ಎಲ್ಲ ಲೀಚ್ ಆಗಲ್ಲ ನಮ್ಮ ಟ್ರೀಟ್ಮೆಂಟಿಗೆ. ಅದರಲ್ಲಿ ಸವಿಷ ಜಲೌಕ, ನಿರ್ವಿಷ ಜಲೌಕ ಅಂತ ಉಂಟು. ಅಂದರೆ ವಿಷಯುಕ್ತ ಲೀಚ್, ವಿಷ ಇಲ್ಲದ. ಆ ವಿಷ ಇಲ್ಲದ ಲೀಚನ್ನು ತೆಗಿಬೇಕು. ನಾವು ತೆಗೆದು ಅದನ್ನು ಒಂದು ಕಡೆಯಲ್ಲಿ ನಾವು ಶೇಖರಣೆ ಮಾಡಬೇಕು. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕೆ ಅದನ್ನು ಹೇಳಿದರೆ ತುಂಬ ದೀರ್ಘ ಆಗುತ್ತೆ. ಬಟ್ ಪ್ರಿಪ್ರೇಷನ್ ಮಾಡಿ ಅದನ್ನು ನಾವು ಬೇರೆ ಬೇರೆ ವ್ಯಾಧಿಗಳಲ್ಲಿ ನಾವು ಹಚ್ಚುವಂಥದ್ದು. ಈಗ ವೆರೈಟೀಸ್ ಆಫ್ ವ್ಯಾಧಿ, ಯಾವುದೋ ವ್ಯಾಧಿಗಳಲ್ಲಿ ಹಚ್ಬೋದು ನೀವು ಹೇಳಿದ್ರಿ. ನಾನೀಗ ಸಿಂಪಲಾಗಿ ಹೇಳಬೇಕಿದ್ರೆ ನಮ್ಮ ಸರ್ಜರಿಗೆ ರಿಲೇಟೆಡ್ ಇದ್ದರೆ ವೆರಿಕೋಸ್ ವೈನಲ್ಲಿ ಅದನ್ನು ಯೂಸ್ ಮಾಡ್ಬೋದು. ವೆರಿಕೋಸ್ ಅಲ್ಸರಲ್ಲಿ ನಮಗೆ ಯೂಸ್ ಮಾಡ್ಬೋದು. ಬೇರೆ ಬೇರೆ ದೀರ್ಘಕಾಲೀನ ಗುಣಮುಖವಾಗಂಥ ಕಾಯಿಲೆಗಳಲ್ಲಿ ಯೂಸ್ ಮಾಡ್ಬೋದು. ಕೆಲವೊಮ್ಮೆ ಗಂಟು ನೋವು ಅಂತ ಹೇಳ್ತೇವೆ, ನೀ ಆಸ್ಟಿಯಾರ್ಥರೈಟಿಸ್, ನೀ ಓಯಿ, ಅಲ್ಲಿ ಸ್ವೆಲ್ಲಿಂಗ್ ಇದ್ದರೆ ಅಲ್ಲಿ ನಮಗೆ ಅದನ್ನು ಯೂಸ್ ಮಾಡ್ಬೋದು. ಕಾಲಲ್ಲಿ ಸೆಲ್ಯುಲೈಟಿಸ್ ಇದ್ದರೆ ಕೆಲವೊಮ್ಮೆ ಸ್ವೆಲ್ಲಿಂಗ್ ಇರುತ್ತೆ, ಆ ಇನ್ಫ್ಲಮೇಟ್ರಿ ಕಂಡೀಷನ್ ಅಲ್ಲಿ ನಮಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಮುಖ್ಯವಾಗಿ ಅದನ್ನು ಗಾಯಗಳಲ್ಲಿ ನಾವು ಯೂಸ್ ಮಾಡಿಕೊಳ್ತೇವೆ. ಈಗ ಒಂದು ಕೇಳ್ಬೋದು, ಅದು ಯೂಸ್ ಮಾಡಿದರೆ ಅದು ರಕ್ತ ಮಾತ್ರ ತೆಗೆಯುವುದು ಅಂತ ನಿಮ್ಮ ಒಂದು ಪ್ರಶ್ನೆ ಇರ್ಬೋದು. ಅದು ಈ ಜಲೌಕ ಖಾಲಿ ರಕ್ತವನ್ನು ಮಾತ್ರ ಹೀರುವುದಲ್ಲ, ಕೆಟ್ಟ ರಕ್ತವನ್ನು ಹೀರುತ್ತದೆ. ಮತ್ತು ಈ ಜಲೌಕದ ಸಲೈವ ಏನಿರುತ್ತೆ ಅದರಲ್ಲಿ ತುಂಬ ವೆರೈಟಿ ಆಫ್ ಕೆಮಿಕಲ್ಸ್ ಇರುತ್ತದೆ. ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಕ್ಷನ್ಸ್ ಇದೆ. ಅಂದರೆ ಆ ಒಂದು ಕೆಮಿಕಲಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಗುವಂಥದ್ದು, ಸ್ವೆಲ್ಲಿಂಗ್ ಕಮ್ಮಿ ಆಗುವಂಥದ್ದು, ಆ ಜಾಗದಲ್ಲಿ ನಾವು ಕಚ್ಚಿಸಿದ್ರೆ ಸ್ವೆಲ್ಲಿಂಗ್ ಕಮ್ಮಿ ಆಗುವಂತಹ ಪ್ರಾಪರ್ಟೀಸ್ ಇದೆ. ಮತ್ತು ಅದು ಕಚ್ಚಿದಾಗ ಅದೊಂದು ಕೆಮಿಕಲನ್ನು ಇದು ಮಾಡುತ್ತೆ, ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದಿಲ್ಲ, ಸರಾಗವಾಗಿ ಬ್ಲಡ್ ಹರಿಯುವ ಹಾಗೆ ಅದರಿಂದ ಒಂದು ಕೆಮಿಕಲ್ ಹಿರುಡಿನ್ ಅಂತ ನಾವು ಹೇಳ್ತೀವಿ, ಆ ಒಂದು ಕಾಂಪೊನೆಂಟ್ ಇದೆ. ಮತ್ತು ಮೈಕ್ರೋ ಸರ್ಕ್ಯುಲೇಷನ್, ಆ ಜಾಗದಲ್ಲಿ ಸರ್ಕ್ಯುಲೇಷನನ್ನು ಜಾಸ್ತಿ ಮಾಡುವಂತಹ ಒಂದು ಕೆಮಿಕಲ್ ಕೂಡ ಇದೆ. ಆ್ಯಂಟಿ ಇನ್ಫ್ಲಮೇಟ್ರಿ, ಮೈಕ್ರೋ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುವಂಥದ್ದು, ಮತ್ತು ಕಂಟಿನ್ಯೂಸ್ ಫ್ಲೋ ಆಗುವಂಥದ್ದು, ಹಾಗೆ ಬೇರೆ ಬೇರೆ ರೀತಿಯ ಕೆಮಿಕಲ್ ಇರುವುದರಿಂದ ನೀವೊಂದು ಗಾಯಕ್ಕೆ, ಒಂದು ಗುಣಪಡಿಸಲಾಗದ ಗಾಯ ಇರ್ಬೋದು, ಎಲ್ಲಿಯಾದರೂ ಹಾಕಿದರೆ ಮಲ್ಟಿಪಲ್ ಆ್ಯಕ್ಷನ್ಸ್ ಆಗುವುದರಿಂದ ಆ ಗಾಯಗಳನ್ನು ನಾವು ಸಂಪೂರ್ಣವಾಗಿ ನಾವು ಗುಣ ಮಾಡ್ಬೋದು. ಕೇವಲ ಲೀಚಿಂದ ಆಗಲ್ಲ, ಆಮೇಲೆ ಮೆಡಿಕೇಷನ್ಸ್ ಬೇಕಾಗುತ್ತೆ, ನಾವು ಔಷಧಿಗಳನ್ನು ಕೂಡ ಬೇಕಾಗುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಮಾಡಬಹುದು. ನೋವಿರುವ ಸಂದರ್ಭದಲ್ಲಿ ಕೂಡ ಎಲ್ಲೆಲ್ಲಿ ಬಾಡಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಯಿಂಟ್ ಪೇಯ್ನ್ ಇರ್ಬೋದು, ಕೆಲವು ಪೇಯ್ನ್ ಇರುವ ಜಾಗದಲ್ಲಿ ಕೂಡ ಅದನ್ನು ಮಾಡಬಹುದು. ಈಗ ನಾವು ಕಪ್ಪಿಂಗ್ ಅಂತ ಮಾಡ್ತೇವೆ, ಅಲ್ಲಿ ಕೂಡ ಬ್ಲಡ್ ತೆಗೆಯುವಂಥದ್ದು. ಈಗ ಕಪ್ಪಿಂಗ್ ಅಂತ, ವೆಟ್ ಕಪ್ಪಿಂಗ್, ಡ್ರೈ ಕಪ್ಪಿಂಗ್ ಅಂತ ಮಾಡ್ತಾರೆ. ಇವನ್ ನಮ್ಮ ಆಯುರ್ವೇದದಲ್ಲಿ ಕೂಡ ಇದೆ, ಇವನ್ ನಮ್ಮ ನ್ಯಾಚುರೋಪತಿಯಲ್ಲಿದೆ. ಅಲ್ಲಿ ರಕ್ತವನ್ನು ತೆಗೆಯುವಂತಹ ಒಂದು ಪ್ರಕ್ರಿಯೆ ಸುಶ್ರುತನ ಟೈಮಲ್ಲಿ ಮೊದಲೇ ಅವರು ಹೇಳಿದ್ದಾರೆ. ಅಂದರೆ ವೇದನೋಪಶಮಾರ್ಥಾಯ ತಥಾಪಾಕ ಶಮಾಯ ಚ ಅಚಿರೋತ್ಪತಿತೆ ಶೋಫೆ ಕುರಿಯಾದ ಶೋಣಿತ ಮೋಕ್ಷಣಂ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲೆಲ್ಲಿ ನೋವುಂಟು, ಎಲ್ಲೆಲ್ಲಿ ಇನ್ಫ್ಲಮೇಷನ್, ಅಲ್ಲೆಲ್ಲಿ ನಾವು ಜಲೌಕಗಳನ್ನು, ಆ ರಕ್ತ ಮೋಕ್ಷಣ ಅಂದರೆ ಬ್ಲಡ್ ಲೆಟ್ಟಿಂಗ್ ಮಾಡಬಹುದಂತ ಅಲ್ಲಿ ಉಲ್ಲೇಖ ಹೇಳಿದ್ದಾರೆ. ಇನ್ನು ತುಂಬ ಇದರದ್ದು ವೆರೈಟೀಸ್ ಆಫ್ ಯೂಸೇಜಸ್ ಇದೆ. ಬಟ್ ಇದು ಮುಖ್ಯವಾದಂತಹ ಅದರದ ಉಪಯೋಗಗಳು. ಒಮ್ಮೆ ಬಳಕೆ ಮಾಡಿದ ಲೀಚನ್ನು ಮತ್ತೆ ನಾವು ಮಾಡಲ್ಲ. ನಾವು ಒಮ್ಮೆ ಬಳಕೆ ಮಾಡಿದ ಲೀಚನ್ನು ನಾವು ಪುನೊಮ್ಮೆ ಮಾಡಲ್ಲ. ಕೆಲವೆಲ್ಲ ಡಿಸೀಸ್ಗಳು ಇರುವುದರಿಂದ ಅದರ ಬಗ್ಗೆ ಇನ್ನೂ ಮಾಹಿತಿ ನಾವು ಮಾಡಲ್ಲ. ಒಂದು ಲೀಚ್ ಮಾಡಿದರೆ ಆ ಲೀಚನ್ನು ನಾವು ಸರಿಯಾಗಿ ಪೋಷಣೆ ಮಾಡಿ ಅದನ್ನು ಕೇರ್ ಮಾಡಿ ಇಟ್ಟರೆ ಇನ್ನೊಂದು ಸಲ ಅದೇ ಪೇಷಂಟಿಗೆ ನಾವು ಅದನ್ನು ಯೂಸ್ ಮಾಡ್ತೇವೆ. ಎಸ್. ಡಾಕ್ಟರ್, ಈ ಅಗ್ನಿಕರ್ಮ ಅಂದ್ರೇನು? ಇದನ್ನು ಯಾವ್ಯಾವ ಕಾಯಿಲೆಗಳಿಗೆ ಅಳವಡಿಸಬಹುದು? ನೋಡಿ, ಅಗ್ನಿಕರ್ಮ ಅಂತ ಹೇಳಿದರೆ ಒಂದು ರಾಡ್ ಅಥವಾ ಒಂದು ಶಲಾಕ ಅಂತ ಹೇಳ್ತೀವಿ, ಅದನ್ನು ಬಳಸಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಈ ತಲೆಯ ಹಿಂದಿನ ಭಾಗಕ್ಕೆಲ್ಲ ಇಡ್ತಾಯಿದ್ರು. ಓಕೆ. ಈಗ ಈ ಅಗ್ನಿಕರ್ಮ ಅಂತ ಹೇಳಿದರೆ ಬೇರೆ ಬೇರೆ ಮೆಟೀರಿಯಲ್ಸಿಂದ ಅಗ್ನಿಕರ್ಮವನ್ನು ಮಾಡ್ಬೋದು. ಅಂದರೆ ಬಿಸಿ ತಾಗಿಸುವಂಥದ್ದು. ಈಗ ಒಂದು ರಾಡ್, ಈಗ ಪಂಚಲೋಹ ಶಲಾಕ ಬಳಸಿ ಮಾಡ್ಬೋದು. ರಜತ ಶಲಾಕ ಅಂತ ಹೇಳಿದರೆ ಸಿಲ್ವರ್ ಶಲಾಕ ಬಳಸಿ ಮಾಡ್ಬೋದು. ಹಾಗೆ ಕೆಲವೊಮ್ಮೆ ಈ ಘೃತ ಅಂತ ಹೇಳ್ತೇವೆ, ಒಂದು ತುಪ್ಪವನ್ನು ಬಿಸಿ ಮಾಡಿ ಕೂಡ ಒಂದು ಪಾಯಿಂಟ್ ಆಗಿ ಹಾಕ್ಬೋದು. ಅದೇ ರೀತಿ ಹನಿಯನ್ನು ಕೂಡ ಹಾಕ್ಬೋದು. ಅದೇ ರೀತಿ ಆಯಿಲ್, ಎಣ್ಣೆಯನ್ನು ಕೂಡ ಬಿಸಿ ಮಾಡಿ ಅದನ್ನು ಒಂದು ಕಡೆಗೆ ಹಾಕುವುದರ ಮೂಲಕವಾಗಿ ರೋಗಗಳನ್ನು ಕಡಿಮೆ ಮಾಡುವಂತಹ ಒಂದು ಕ್ರಿಯೆ, ಇದನ್ನು ಅಗ್ನಿಕರ್ಮ ಅಂತ ಹೇಳ್ತೇವೆ. ಈಗ ನಾವು ಮಾಡರ್ನಲ್ಲಿ ನಾವು ಹೇಳ್ತಿದ್ರೆ ಈಗ ಕಾಟ್ರೈಸೇಷನ್ ಅಂತ ಉಂಟು. ಈಗ ಬ್ಲೀಡಿಂಗ್ ಆಗ್ತಿದ್ರೆ ಕಾಟ್ರಿ ಮಾಡುವಂಥದ್ದು. ಈಗ ಮೆಷಿನ್ಸ್ ಎಲೆಕ್ಟ್ರೋ ಕಾಟ್ರಿ ಅಂತೆಲ್ಲ ಬಂದಿದೆ. ಅಂದರೆ ಈಗ ಸರ್ಜರಿ ಮಾಡುವಾಗ ಏನಾದರೂ ಬ್ಲೀಡಿಂಗ್ ಆಗ್ತಿದ್ರೆ ಸ್ವಲ್ಪ ಕಾಟ್ರಿ ಇಟ್ಟು ಅದನ್ನು ಇದು ಮಾಡುವಂಥದ್ದು. ಇದು ಜಸ್ಟ್ ಫಾರ್
ಬ್ಲೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ. ಆಯುರ್ವೇದದಲ್ಲಿ ಅಗ್ನಿಕರ್ಮವನ್ನು ಬೇರೆ ಬೇರೆ ಒಂದು ರೋಗಗಳಿಗೆ ಹೇಳಿದ್ದಾರೆ. ಈಗ ನಾವು ಈ ನಮ್ಮ ಹಾಸ್ಪಿಟಲ್ನಲ್ಲಿ ನಾವು ಅಗ್ನಿಕರ್ಮವನ್ನು ನಾವು ಬೇರೆ ಬೇರೆ ಡಿಸೀಸ್ಗೆ ಮಾಡ್ತೇವೆ. ಈಗ ಹೇಳ್ತಿದ್ರೆ ನಾವು ಕೆಲವರಿಗೆ ಮೈಗ್ರೇನ್ ಹೆಡ್ಡೇಕ್ ಕೂಡ ಸಣ್ಣ ಶಲಾಕದಿಂದ ಮೈಗ್ರೇನ್ ಹೆಡ್ಡೇಕ್ ಕೂಡ ಅಗ್ನಿಕರ್ಮ ಮಾಡ್ತಾರೆ, ಈ ಜಾಗದಲ್ಲಿ ಮಾಡ್ತಾರೆ. ಅದೇ ರೀತಿ ನಾವು ಈಗ ಟೆನಿಸ್ ಎಲ್ಬೋ ಅಂತ ಹೇಳ್ಬೋದು, ಅಂದರೆ ಈ ಹೊರಭಾಗದಲ್ಲಿನ ಮಾಂಸಗಳ ನೋವು. ಇಲ್ಲಿ ನಾವು ಈ ಜಾಗಕ್ಕೆ ಕೂಡ ನಾವು ಈ ಜಾಗದಲ್ಲಿ ಅಗ್ನಿಕರ್ಮವನ್ನು ಶಲಾಕ ಅಂತ ಹೇಳಿದರೆ ನಾವು ಪಂಚಲೋಹ ಶಲಾಕವನ್ನು ಬಿಸಿ ಮಾಡಿ ಅದನ್ನು ಇಡುವಂಥದ್ದು. ಅದರ ಮುಂಚೆ ಮತ್ತು ಅದರ ನಂತರ ತುಂಬ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ, ಲೇಪ ಎಲ್ಲ ಹಾಕಬೇಕಾಗುತ್ತೆ, ಬಟ್ ನಾನು ಹೇಳುವಂಥದ್ದು. ಮತ್ತು ಗಾಲ್ಫರ್ಸ್ ಎಲ್ಬೋ ಅಂತ ಇರುತ್ತೆ, ಅಲ್ಲಿ ಹಾಕ್ಬೋದು. ಈಗ ಕಾಲಿಗೆ ಬಂದರೆ ನಾವು ಪ್ಲ್ಯಾಂಟಾರ್ ಫೇಶಿಯೈಟಿಸ್ ಅಂತ ಇರ್ಬೋದು, ಹಿಮ್ಮಡಿ ನೋವು ಅಂತ ತುಂಬ ಪೇಷಂಟ್ಗಳು ಹೇಳ್ತಾರೆ, ಕಾಲು ಊರ್ಲಿಕ್ಕೆ ಆಗಲ್ಲ, ಹಿಮ್ಮಡಿ ನೋವು. ಪ್ಲ್ಯಾಂಟಾರ್ ಫೇಶಿಯೈಟಿಸ್ ಇರ್ಬೋದು, ಕ್ಯಾಲ್ಕೇನಿಯಲ್ ಸ್ಪರ್ ಇರ್ಬೋದು, ಅಕ್ಯುಲಿಸ್ ಟೆಂಡಿನೈಟಿಸ್ ಅಂತ, ಅಂದರೆ ಈ ಸಂಬಂಧಪಟ್ಟ ಹಿಮ್ಮಡಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಈ ಅಗ್ನಿಕರ್ಮ ಅಂದರೆ ಈ ಶಲಾಕದಲ್ಲಿ ಬಿಸಿ ಮಾಡಿ ಇಡೋದ್ರಿಂದ ತಾತ್ಕಾಲಿಕ ಅವರಿಗೆ ಇದು ರಿಸಲ್ಟ್ ಇನ್ಸ್ಟೆಂಟ್, ಸಡನ್ ಆಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ಮದ್ದುಗಳನ್ನು ಮಾಡುವ ಮುಖಾಂತರವಾಗಿ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಕೇನಿಯಲ್ ಸ್ಪರ್ ಇರ್ಬೋದು, ಅವರಿಗೆ ವೆಯ್ಟ್ ರಿಡಕ್ಷನ್ ಹೇಳ್ತೇವೆ, ಹಾಗೆ ಚಪ್ಪಲ್ ಈಗ ಚೇಂಜ್ ಮಾಡಲಿಕ್ಕೆ ಹೇಳ್ತೀವಿ, ನಡೆಯುವ ಪೊಸಿಷನ್ ಚೇಂಜ್ ಮಾಡಲಿಕ್ಕೆ ಹೇಳ್ತೀವಿ, ಹಾಗೆ ಬೇರೆಲ್ಲ ಅದರ ಒಟ್ಟಿಗೆ ಬೇರೆಲ್ಲ ಕೆಲವೆಲ್ಲ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಆದರೆ ಕರ್ಮವನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಗೊಮ್ಮೆ ಸಡನ್ನಾಗಿ ಅವರಿಗೆ ಪೇಯ್ನನ್ನು ಕಡಿಮೆ ಮಾಡುವಂಥ ಒಂದು ಈ ಕ್ರಿಯೆಯನ್ನು ನಾವು ಅಗ್ನಿಕರ್ಮ ಅಂತ ಹೇಳ್ತೇವೆ. ತುಂಬ ಇಂಪಾರ್ಟೆಂಟ್ ಒಂದು ಕ್ರಿಯೆ ಇದು. ಡಾಕ್ಟರ್, ಈ ನೋವು ನಿವಾರಣೆಯಲ್ಲಿ ಆಯುರ್ವೇದದ ಪಾತ್ರ ಏನು? ಅಂದರೆ ಆಯುರ್ವೇದದಲ್ಲಿ ಪೇಯ್ನ್ ಕಿಲ್ಲರ್ಸ್ ಅಂತ ನಾವು ಹೇಳ್ತೀವಿ, ಅಂಥದ್ದೆಲ್ಲ ಅಷ್ಟು ಇಲ್ಲ. ನೋವು ನಿವಾರಣೆ ಅಂತ ಹೇಳಿದರೆ ನಾನು ಸರ್ಜಿಕಲ್ ರೀತಿಯಲ್ಲಿ ಸರ್ಜರಿಯಲ್ಲಿ ಮಾತಾಡ್ತಿದ್ರೆ, ಈಗ ಏನೋ ರೆಕ್ಟಲ್ ಡಿಸಾರ್ಡರ್ಸ್, ಗುದ ವ್ಯಾಧಿಗಳಲ್ಲಿ ತುಂಬ ನೋವು ಇರುತ್ತೆ, ಕೆಲವೊಮ್ಮೆ ಫಿಷರಲ್ಲಿ ನೋವು ಇರ್ಬೋದು. ಫಿಷರ್ ಅಂತ ಹೇಳಿದರೆ ನೋವು ಮತ್ತು ಬ್ಲೀಡಿಂಗ್. ಪೈಲ್ಸಲ್ಲಿ ನೋವು ಇರಲ್ಲ, ಆದರೆ ಪೈಲ್ಸ್ ಸ್ಟ್ರ್ಯಾಂಗ್ಯುಲೇಟೆಡ್ ಆಗಿ 4th ಡಿಗ್ರಿ ಆರ್ ಸ್ಟ್ರ್ಯಾಂಗ್ಯುಲೇಟೆಡ್ ಆ ಟೈಮಲ್ಲೆಲ್ಲ ತುಂಬ ಪೇಯ್ನ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸಿಟ್ಸ್ ಬಾತ್ ಅಂದರೆ ಬಿಸಿ ನೀರಲ್ಲಿ ಕೂತ್ಕೊಳ್ಳುವಂಥದ್ದು, ಅದು ಕಾಮನ್ ಆಗಿ ಈಗ ಅಲೋಪತಿ ಸಿಸ್ಟಮಲ್ಲಿ ಈಗ ಬಿಸಿ ನೀರು ಇರ್ಬೋದು, ಇಲ್ಲದ್ರೆ ನೀರಿಗೆ ಬೆಟಡಿನ್ ಹಾಕಿ ಕೂತ್ಕೊಳ್ಳುವಂಥದ್ದು, ಈಗ ನೀರಿಗೆ ಉಪ್ಪು ಹಾಕಿ ಕೂತ್ಕೊಳ್ಳುವಂಥದ್ದು. ಆದರೆ ಆಯುರ್ವೇದದಲ್ಲಿ ಇದಕ್ಕಿಂತ ಇನ್ನೊಂದು ಸ್ಥಾನ ಹೆಚ್ಚಿದೆ. ಯಾಕೆಂತೇಳಿದ್ರೆ ನಾವು ಬೇರೆ ಬೇರೆ ಕಷಾಯಗಳನ್ನು ಮಾಡಿ ನೀರಿಗೆ ಈ ಕಷಾಯಗಳನ್ನು ಸೇರಿಸಿ ಬಿಸಿ ನೀರಲ್ಲಿ ಕೂತ್ಕೊಳ್ಳುವುದರಿಂದ ಫಿಷರ್ ಇರ್ಬೋದು, ಅಲ್ಲ ನಾನು ಆ ಸ್ಟ್ರ್ಯಾಂಗ್ಯುಲೇಟೆಡ್ ಹೆಮರಾಯ್ಡ್ಸ್ ಇರ್ಬೋದು, ಹಾಗೆ ಫಿಸ್ಟುಲದಲ್ಲಿ ಕೂಡ ಇನ್ನು ಸ್ಟಾರ್ ಸೂತ್ರ ಆದ ನಂತರ ಕೂತ್ಕೊಳ್ಳುವುದರಿಂದ ಅಲ್ಲಿ ಆ ಸ್ಪ್ಯಾಸಮ್ ಅಂತ ಹೇಳ್ತೇವೆ, ಆ ಟೈಟ್ನೆಸ್ ಅಂತ ಏನು ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಗಾಯಗಳು ಒಣಗಲಿಕ್ಕೆ ಸಹಾಯ ಆಗ್ತದೆ ಇದು. ಸ್ಪಿಂಕ್ಟರ್ ಸ್ಪ್ಯಾಸಮ್ ಕಮ್ಮಿ ಮಾಡ್ತದೆ. ಅದೇ ರೀತಿ ಆ ಭಾಗದಲ್ಲಿರುವಂಥ ನೋವನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಇದೊಂದು ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಇದು ಅಂತಂತ. ಇನ್ನೊಂದು ರಕ್ತ ಮೋಕ್ಷಣ ಅಂತ ಹೇಳಿದೆ, ಅಂದರೆ ಬ್ಲಡ್ ತೆಗೆಯುವಂಥದ್ದು. ಈಗ ಜಲೌಕ ಲೀಚ್ ಥೆರಪಿ ಇರ್ಬೋದು, ರಕ್ತ ಮೋಕ್ಷಣ ಇರ್ಬೋದು. ನಾನು ಆಗಲೇ ಒಂದು ಶ್ಲೋಕವನ್ನು ಕೋಟ್ ಮಾಡಿದೆ, ಎಲ್ಲೆಲ್ಲಿಯೂ ನೋವಿರುತ್ತೆ ಅಲ್ಲಿ ನಾವು ಬೇರೆ ಬೇರೆ ರೀತಿಯಿಂದ ರಕ್ತವನ್ನು ತೆಗೆಯುವುದರ ಮೂಲಕ, ಈಗ ಕಪ್ಪಿಂಗ್ ಇರ್ಬೋದು, ಲೀಚ್ ಥೆರಪಿ ಇರ್ಬೋದು, ಸ್ಥಿರವ್ಯಾಧಿ ಇರ್ಬೋದು, ಪ್ರಚ್ಛನ್ನ ಅಂತ ಒಂದು ಪ್ರೋ ಇದೆ, ಅಲ್ಲಿ ಎಲ್ಲವನ್ನು ಮಾಡೋದರ ಮೂಲಕವಾಗಿ ಆ ಜಾಗದಲ್ಲಿ ನಾವು ನೋವನ್ನು ಕಮ್ಮಿ ಮಾಡ್ಬೋದು ಅಂತ ಒಂದು. ಇನ್ನೊಂದು ಲೇಪ ಅಂತ ಹೇಳ್ತೇವೆ ನಾವು. ಎಲ್ಲರಿಗೆ ಲೇಪ ಹಾಕುವುದಂತ ಹೇಳಿದರೆ ಎಲ್ಲರಿಗೂ ಗೊತ್ತು. ಈಗ ದಶಾಂಗ ಲೇಪ ಅಂತ ಉಂಟು, ದಶಾಂಗ ಚೂರ್ಣದಲ್ಲಿ ಲೇಪ. ನಾಗರಾದಿ ಲೇಪ ಅಂತ ಉಂಟು, ನಾಗರಾದಿ ಚೂರ್ಣದಲ್ಲಿ ಲೇಪ. ಹಾಗೆ ಕೊಟ್ಟಂ ಚುಕ್ಕಾದಿ ಲೇಪ ಅಂತ ಉಂಟು, ಕೊಟ್ಟಂ ಚುಕ್ಕಾದಿ ಚೂರ್ಣದಲ್ಲಿ ಲೇಪ. ಅಂದರೆ ಫಾರ್ ಎಕ್ಸಾಂಪಲ್ ಈಗೊಂದು ನೀವೋಯೇ ಇರ್ಬೋದು, ಅಲ್ಲಿ ಏನಾದರೂ ಒಂದು ಆಗ ಅಲ್ಲಿ ಸ್ವೆಲ್ಲಿಂಗ್ ಇರ್ಬೋದೇನು, ಆ ಟೈಮಲ್ಲಿ ಅಲ್ಲಿಗೊಂದು ಕಂಟಿನ್ಯೂಸ್ ಆಗಿ 7 to 8 days ಲೇಪ ಹಾಕೋದ್ರಿಂದ ಪೇಯ್ನ್ ನಿವಾರಣೆ ಗ್ಯಾರಂಟಿ, ಪೇಯ್ನ್ ಕಡಿಮೆ ಆಗುತ್ತೆ. ಅದೇ ರೀತಿ ಆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ ಬೇರೆ ಬೇರೆ ಪೇಯ್ನ್ ಇಲ್ಲ. ಅದೇ ರೀತಿ ಬಾಡಿ ಮಸಾಜ್ ಅಂತ ನಾವೇನು ಅಭ್ಯಂಗ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಶೋಲ್ಡರ್ ಪೇಯ್ನ್ ಇರ್ಬೋದು, ಫ್ರೋಜನ್ ಶೋಲ್ಡರ್ ಇರ್ಬೋದು, ಅಂಥ ಕಂಡೀಷನ್ ಇರ್ಬೋದು, ಡಿಸ್ಕ್ ಲೀಷನ್ಸ್ ಇರ್ಬೋದು, ಡಿಸ್ಕ್ ಬಲ್, ಅಲ್ಲಿ ಎಲ್ಲ ನಾವು ಎಣ್ಣೆಗಳನ್ನು ಹಾಕುವುದರಿಂದ ಅದರಲ್ಲಿ ಕೂಡ ನಮಗೆ ಪೇಯ್ನ್ ನಿವಾರಣೆ ಆಗ್ತದೆ. ಅದೇ ರೀತಿ ಸ್ವೇದನ ಅಂತ ಹೇಳಿದರೆ ನಾವು ಶಾಖ ಕೊಡೋದಂತ ಹೇಳ್ತೇವೆ. ನಾವು ಶಾಖ ಕೊಡೋದಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಉಂಟದು. ನಾಡಿ ಸ್ವೇದ ಅಂತೂ ಉಂಟು, ಬಾಷ್ಪ ಸ್ವೇದ ಅಂತ ಹೇಳ್ತೇವೆ ನಾವು. ಅದು ಕೂಡ ನೋವನ್ನು ಕಡಿಮೆ ಮಾಡುವಂತಹ ಒಂದು ಚಿಕಿತ್ಸಾ ವಿಧಾನ. ಸೊ ಹೀಗೆಲ್ಲ ಬೇರೆ ಬೇರೆ ರೀತಿಯಿಂದ ಕೆಲವೆಲ್ಲ ಡಿಸೀಸ್ಗಳಿಗೆ ಈ ಕ್ರಿಯೆಗಳನ್ನು ಮಾಡುವುದರಿಂದ ಪೇಯ್ನ್ ಕಡಿಮೆ ಮಾಡುವಂಥದ್ದು ಬಹಳ ಸುಲಭ. ಡಾಕ್ಟರ್, ನಾವು ಈ ವಾಟ್ ಅಥವಾ ಕಾರ್ನನ್ನು ಕೆಲವರಲ್ಲಿ ಕಾಣ್ಬೋದು, ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ ಅಂತ? ಒಳ್ಳೆಯ ಪ್ರಶ್ನೆ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಈ ವಾರ್ಟ್ ಅಂತ ಹೇಳಿದರೆ ನಾವು ಕೆಲವೊಮ್ಮೆ ವಾರ್ಟಿಗೆ ಸ್ಕಿನ್ ಟ್ಯಾಗ್ ಅಂತ ಹೇಳ್ತೇವೆ, ಕೆಲವರಿಗೆ ಕೆಡು ಅಂತ ನಾವು ನಮ್ಮ ಈ ಮಂಗಳೂರು ಭಾಷೆಯಲ್ಲಿ ನಾವು ಹೇಳ್ತೇವೆ ಕೆಡು. ಅದು ಕೆಲವೊಮ್ಮೆ ವೈರಲ್ ವಾರ್ಟ್ ಅಂತ ಕುತ್ತಿಗೆಯಲ್ಲಿ ತುಂಬ ಇರುತ್ತೆ, ಹಾಗೆ ಬೇರೆ ಬೇರೆ ಜಾಗದಲ್ಲಿ ಇರ್ತದೆ, ಸ್ಕಿನ್ ಟ್ಯಾಗ್ ಅಂತ ಇರುತ್ತೆ.
ಇದನ್ನು ನಾವು ಅಗ್ನಿಕರ್ಮ ಅಂತ ನಾನು ಹೇಳಿದೆ. ಅಗ್ನಿಕರ್ಮ ಅಂತ ಹೇಳಿದರೆ ಕ್ವಾಟ್ರೈಸೇಷನ್ ಅಂತ ನಾವು ಏನು ಮಾಡ್ತೇವೆ, ಅದರಿಂದ ನಾವು ಸುಲಭವಾಗಿ ತೆಗಿಬೋದು. ಕೆಲವೊಮ್ಮೆ ಕೆಲವು ಆಯಿಂಟ್ಮೆಂಟ್ಸ್ಗಳಿರುತ್ತೆ, ಬಟ್ ನೀವು ದೀರ್ಘಕಾಲ ಆ ಆಯಿಂಟ್ಮೆಂಟ್ಗಳನ್ನು ಹಾಕಬೇಕಾಗುತ್ತೆ ತಿಂಗಳುಗಟ್ಟಲೆ, ಆದರೂ ಕೆಲವೊಮ್ಮೆ ಹೋಗಲ್ಲ. ನಾವು ಕ್ಷಾರ ಅಂತ ಏನು ಹೇಳಿದೆ ಅದನ್ನು ಕೂಡ ಹಾಕ್ಬೋದು, ಹೋಗುತ್ತೆ. ಆದರೆ ಕೆಲವರಿಗೆ ಇನ್ಸ್ಟೆಂಟ್ ಬೇಗ ಆಗಬೇಕಂತಿದ್ರೆ ನಾವು ಅದನ್ನು ಅಗ್ನಿಕರ್ಮ ಅಂತ ನಾವು ಹೇಳ್ತೀವಿ. ಅದನ್ನು ಅಗ್ನಿಕರ್ಮ ಮಾಡಿ ಬಹಳ ಸುಲಭವಾಗಿ ಅದನ್ನು ತೆಗಿಬೋದು. ಈಗ ಒಂದೇ ಸಿಟ್ಟಿಂಗಲ್ಲಿ 10 ರಿಂದ 15 ವಾರ್ಟ್ಗಳಿದ್ದರೂ ನಾನು ತೆಗಿತೇವೆ, ಅಂದರೆ ಒಂದೇ ಸಿಟ್ಟಿಂಗಲ್ಲಿ ತೆಗಿ. ಆಮೇಲೆ ನಾವು ಕೆಲವು ಆಯಿಲ್ಸ್ ಎಲ್ಲ ಹಚ್ಚಿ ಅದನ್ನು ನೋವು ನಿವಾರಣೆಯನ್ನು ಮಾಡ್ಬೋದು. ಇದು ಮತ್ತೊಂದು ನಾವು ಕಾರ್ನ್ ಅಂತ ಹೇಳ್ತೇವೆ, ಕಾಲಿನ ಅಡಿಯಲ್ಲಿ ಗಟ್ಟಿಯಾಗಿ ಒಂದು ಸ್ವೆಲ್ಲಿಂಗ್ ಬರುವಂಥದ್ದು, ನಾವು ಆಣಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ. ತುಂಬ ನಡಿಲಿಕ್ಕೆಲ್ಲ ತುಂಬ ಕಷ್ಟವಾಗುವಂತಹ ಒಂದು ಕಂಡೀಷನ್. ಇದಕ್ಕೆ ಕೂಡ ನಾವು ಅಗ್ನಿಕರ್ಮ ಅಂತ ನಾನು ಹೇಳಿದೆ. ನಾವು ನಮ್ಮ ಶಲಾಕ ಅಂತ ಏನು ಹೇಳ್ತೇವೆ, ಪಂಚಲೋಹ ಶಲಕ, ಇದನ್ನು ಕಂಪ್ಲೀಟ್ ಬಿಸಿಯಾಗಿ ರೆಡ್ ಹಾಟ್ ಆಗುವಾಗ ಅದನ್ನು ಅಲ್ಲಿಟ್ಟು ತೆಗೆದ್ರೆ ಆಮೇಲೆ ಅದನ್ನು ಸ್ವಲ್ಪ ತೆಗಿಬೇಕಾಗ್ತದೆ. ಕಂಪ್ಲೀಟಾಗಿ ನಮ್ಮ ಆ ಕಾರ್ನನ್ನು ತೆಗೆದ್ರೆ, ಅಲ್ಲದೆ ಅನಸ್ತೇಷ್ಯ ಸಹ ಕೆಲವೊಮ್ಮೆ ಬೇಕಾಗ್ಬೋದು, ತೆಗೆದ್ರೆ ಕಂಪ್ಲೀಟಾಗಿ ಆ ಕಾರ್ನನ್ನು ಮರುಕಳಿಸಿದಂತೆ ನಮಗೆ ಇದು ಮಾಡ್ಬೋದು. ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಯಾಕೆಂದರೆ ಆ ಕಾರ್ನ ಗಾಯ ಗುಣ ಆಗಲಿಕ್ಕೆ, ಅಂದರೆ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇದನ್ನು ಮಾಡುವುದರ ಮುಖಾಂತರ ನಾವು ಸಂಪೂರ್ಣವಾಗಿ ಈ ವಾರ್ಟ್ ಮತ್ತು ಕಾರ್ನನ್ನು ಆಯುರ್ವೇದಿಕ್ ಅಗ್ನಿಕರ್ಮ ಎಂಬ ಚಿಕಿತ್ಸೆಯಿಂದ ಅದನ್ನು ನಾವು ಕಮ್ಮಿ ಅದು ಕ್ಯೂರ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್, ಈ ಫ್ರ್ಯಾಕ್ಚರ್ ಅಥವಾ ಸ್ಪ್ರೈನ್ ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ? ನೋಡಿ, ಫ್ರ್ಯಾಕ್ಚರ್ ಸ್ಪ್ರೈನ್ ಅಂತ ನಾವು ಏನು ಹೇಳ್ತೇವೆ, ಈ ಫ್ರ್ಯಾಕ್ಚರ್ಗೆ ನಾನು ಆಗಲೇ ಹೇಳಿದಾಗೆ ಸುಶ್ರುತ ಸಂಹಿತೆಯಲ್ಲಿ 5000 ವರ್ಷಗಳ ಹಿಂದೆಯೇ ಫ್ರ್ಯಾಕ್ಚರ್ಸ್ ಬಗ್ಗೆ ಒಂದು ಭಗ್ನ ನಿದಾನ ಭಗ್ನ ಚಿಕಿತ್ಸೆ ಅಂತ ಹೇಳಿದೆ ಒಂದು ಚಾಪ್ಟರ್ ಇದೆ. ಭಗ್ನ ಅಂತ ಹೇಳಿದರೆ ಫ್ರ್ಯಾಕ್ಚರ್ಸ್, ಬಹಳ ಸವಿಸ್ತಾರವಾಗಿ ಬಹಳ ಸೂಕ್ಷ್ಮವಾಗಿ ಎಲ್ಲ ವಿಷಯಗಳನ್ನು ಅದರಲ್ಲಿ ಉಲ್ಲೇಖಿಸಲಾಗಿದೆ. ಈಗ ನಾವು ಭಗ್ನ ಅಂತ ಹೇಳಿದರೆ ಅದರಲ್ಲಿ ಇರುವಂತಹ ಡಿವಿಷನ್ಸ್, ಕ್ಲಾಸಿಫಿಕೇಷನ್ಸ್, ಅಂದರೆ ಅದರಲ್ಲಿ ಸಂಧಿ ಮುಕ್ತ ಮತ್ತು ಕಾಂಡಭಗ್ನ ಅಂತ ಹೇಳಿದರೆ ಡಿಸ್ಲೊಕೇಷನ್ಸ್ ಮತ್ತು ಫ್ರ್ಯಾಕ್ಚರ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಸುಶ್ರುತ ಸಂಹಿತದಲ್ಲಿ ವಿವರಿಸಲಾಗಿದೆ. ಈಗ ಸಂಧಿ ಮುಕ್ತ ಅಂತ ಹೇಳಿದರೆ ಡಿಸ್ಲೊಕೇಷನಲ್ಲಿ 6 ಟೈಪು, ಹಾಗೆ ಕಾಂಡಭಗ್ನ ಫ್ರ್ಯಾಕ್ಚರ್ಸಲ್ಲಿ ಪುನಃ 12 ಟೈಪ್ ಕೂಡ ಅದರಲ್ಲಿದೆ. ಈಗ ನೀವು ಅಲೋಪತಿ ಸಿಸ್ಟಮಲ್ಲಿ ನೋಡ್ಬೋದು, ಸಿಂಪಲ್ ಫ್ರ್ಯಾಕ್ಚರ್ಸ್, ಕಾಂಪೌಂಡ್ ಫ್ರ್ಯಾಕ್ಚರ್ಸ್, ಕಮ್ಯುನಿಟೆಡ್ ಫ್ರ್ಯಾಕ್ಚರ್ಸ್, ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್ಸ್ ಎಲ್ಲ ಉಲ್ಲೇಖ ಆಯುರ್ವೇದಿಕಲ್ಲಿ 12 ಟೈಪ್ ಇದ್ದು ಫ್ರ್ಯಾಕ್ಚರ್ ಆಗ್ಬೋದು ನಮ್ಮ ಬಾಡಿಯಲ್ಲಿ ಅಂತ ಸುಶ್ರುತ ಅದರಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇದನ್ನು ನಮಗೆ ನೋಡುವಾಗ ಆಶ್ಚರ್ಯ ಆಗ್ತದೆ ಕೆಲವೊಮ್ಮೆ, ಯಾಕಂದರೆ ಅಷ್ಟು ವಿಧವಾದಂಥ ಸಣ್ಣ ಸಣ್ಣ ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರಿಗೆ ವಕ್ರ ಅಂತ ನಾವೊಂದು ಭಗ್ನ ಅಂತ ಒಂದು ಉಂಟು. ಹಾಗೆ ಬೇರೆ ಬೇರೆ ಫ್ರ್ಯಾಕ್ಚರ್ಸ್ಗೆ ಬೇರೆ ಬೇರೆ ರೀತಿಯಂಥ ಹೆಸರುಗಳನ್ನು ಇಡಿಸಲಾಗಿದೆ. ಅದು ಮಾತ್ರವಲ್ಲ, ಟ್ರೀಟ್ಮೆಂಟಲ್ಲಿ ಈಗ ಈ ಒಂದು ಕಾಲ್ಗಟ್ಟದ ಫ್ರ್ಯಾಕ್ಚರಿಗೆ ಮುಖ್ಯವಾದಂತಹ ಬೇಸಿಕ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಅಂತ ಹೇಳಿದರೆ ಯಾವುದುಂಟು? ಟ್ರ್ಯಾಕ್ಷನ್ ಇರ್ಬೋದು, ಆಮೇಲೆ ಮ್ಯಾನಿಪುಲೇಷನ್ ಇರ್ಬೋದು, ಅದೇ ರೀತಿ ಸ್ಟೆಬಿಲೈಸೇಷನ್ ಅಂತ ಹೇಳ್ತೇವೆ, ಆಮೇಲೆ ಇಮ್ಮೊಬಿಲೈಸೇಷನ್. ಸೊ ಈ 4ಗಳು ಅದನ್ನು ಆಯುರ್ವೇದದಲ್ಲಿ ಆಂಚನಂ, ಪೀಡನಂ, ಸಂಕ್ಷೇಪನಂ, ಬಂಧನಂ ಅಂತ ಹೇಳಿದ್ದಾರೆ. ಅಂದರೆ ಈ ಆಯುರ್ವೇದಿಕ್ ಆ ಟೈಮಲ್ಲಿ ಕೂಡ ಟ್ರ್ಯಾಕ್ಷನ್ ಕೊಡಬೇಕು, ಇಮ್ಮೊಬಿಲೈಸೇಷನ್ ಮಾಡಬೇಕು. ಇದೆಲ್ಲ ಈಗಿನ ಕಾಲದಲ್ಲಿ ಏನು ಇವರು ಮಾಡ್ತಾಯಿದ್ರು ಅದೆಲ್ಲ 5000 ಇಯರ್ಸ್ ಮೊದಲು ಹೇಳಿದ್ದಾರೆ. ಸೊ ಭಗ್ನ ಇರ್ಬೋದು, ಆಮೇಲೆ ಸ್ಪ್ರೈನ್ ಇರ್ಬೋದು, ಅಲ್ಲಿ ಫ್ರ್ಯಾಕ್ಚರ್ ಆಗಿರೋದಿಲ್ಲ, ಜಸ್ಟ್ ಕೆಲವೊಮ್ಮೆ ಕಾಲು ಊತ ಬಂದಿರ್ತದೆ, ಪೇಯ್ನ್ ಆಗುತ್ತೆ, ಅಲ್ಲಿ ಕೂಡ ಬಂಧನ ಅಂತ ಆಯಿಲ್ ಅಂತ ಉಂಟು. ಈಗ ನಮ್ಮಲ್ಲಿ ಈಗ ಮುರಿವೆಣ್ಣ ಅಂತ ಉಂಟು, ಇದನ್ನು ಹಾಕಿ, ಅಂದರೆ ಮಸಾಜ್ ಮಾಡೋದಂತಲ್ಲ, ಅದನ್ನು ಕೆಲವೊಂದು ಆಯಿಲ್ಗಳಿದೆ ವಿಚ್ಚಿಗೆ ಸ್ಟ್ರೆಂಥನ್ ದಿ ಬೋನ್ ಅಂತ ಹೇಳ್ತೇವೆ, ಅದನ್ನು ಹಾಕಿ ನಾವು ಟೈಟ್ ಬ್ಯಾಂಡೇಜ್ ಮಾಡೋದರಿಂದ ವಿದಿನ್ 2 ಡೇಸಲ್ಲಿ ಆ ಸ್ವೆಲ್ಲಿಂಗ್ ಹೋಗ್ಬೋದು, ಆ ಪೇಯ್ನ್ ಕೂಡ ನಿವಾರಣೆ ಮಾಡುವಂತಹ ಒಂದು ಟ್ರೀಟ್ಮೆಂಟ್ಗಳು ನಮ್ಮ ಈ ಆಯುರ್ವೇದಿಕ್ ಇದರಲ್ಲಿ ಶಾಸ್ತ್ರದಲ್ಲಿ ತುಂಬ ಹೇರಳವಾಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಆಯುರ್ವೇದ ಹಾಗೆ ಸರ್ಜರಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ ಮೇಡಮ್, ಈ ಆಯುರ್ವೇದ ಮತ್ತು ಸರ್ಜರಿ ಅಂತ ಹೇಳಿದರೆ ಈಗ ಹೆಚ್ಚಿನವರಿಗೆ, ಈಗ ನಿಮಗೂ ಇರ್ಬೋದು ಎಲ್ಲರಿಗೂ ಆಯುರ್ವೇದದಲ್ಲಿ ಸರ್ಜರಿ ಇದೆ ಅಂತ ಹೇಳೋದೊಂದು ಸಾಮಾನ್ಯ ಒಂದು ಕ್ವಶನ್, ಯಾರಿಗೆ ಹೆಚ್ಚಿನವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಆಯುರ್ವೇದ ಅಂತ ಹೇಳಿದರೆ ಜನಗಳ ಒಂದು ಇದು ಮೈಂಡ್ ಸೆಟಪ್ ಹೇಗೆ ಅಂತ ಹೇಳಿದರೆ, ಆಯುರ್ವೇದ ಅಂತ ಹೇಳಿದರೆ ಆಯುರ್ವೇದ ಮೆಡಿಸಿನ್ ತಗೊಳ್ಳುವಂಥದ್ದು, ಹಾಗೆ ಮಸಾಜ್, ಆಯಿಲ್ ಮಸಾಜ್ ಇರ್ಬೋದು, ಇಷ್ಟಕ್ಕೆ ಸೀಮಿತವಾಗಿರ್ತದೆ. ಆದರೆ ಅದು ಅಲ್ಲ. ಆ್ಯಕ್ಚುಲಿ ಆಯುರ್ವೇದದಲ್ಲಿ ಈಗ ಆಯುರ್ವೇದ ವೈದ್ಯಕೀಯ ಕಾಲೇಜಲ್ಲಿ ಹೋದರೆ ನಿಮಗೆ 7-8 ಡಿಪಾರ್ಟ್ಮೆಂಟ್ಗಳಿದೆ. ಆಯುರ್ವೇದಿಕ್ ಸರ್ಜರಿ ಇದೆ, ಆಯುರ್ವೇದಿಕ್ ಫಿಸಿಷಿಯನ್ ಅಂತ ಹೇಳಿದೆ ಅದಿದೆ, ಪೀಡಿಯಾಟ್ರಿಷಿಯನ್ ಅಂತ ಏನು ಹೇಳಿದೆ ಅದಿದೆ, ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್. OBG ಅಂತ ನಾವೇನು ಹೇಳ್ತೇವೆ, ಪ್ರಸೂತಿ ತಂತ್ರ ಅಂತ ಹೇಳಿ ಅದಿದೆ.
ಅದೇ ರೀತಿ ಶಾಲಾಕ್ಯ ಡಿಪಾರ್ಟ್ಮೆಂಟ್, ಹೆಡ್ ಆ್ಯಂಡ್ ನೆಕ್, ಐಸ್ ಈ ಡಿಪಾರ್ಟ್ಮೆಂಟ್ ಇದೆ. ಟಾಕ್ಸಿಕಾಲಜಿ ಅಂತ ಒಂದು ಡಿಪಾರ್ಟ್ಮೆಂಟ್ ಉಂಟು, ಪಂಚಕರ್ಮ ಅಂತ. ಅಂದರೆ ಈ ರೀತಿಯಲ್ಲಿ ನಾವು ಕಾರ್ಯವೈಖರಿಯನ್ನು ಮಾಡ್ತಿದ್ದೇವೆ ಕಾಲೇಜ್ಗಳಲ್ಲಿ. ಹಾಗೆ ಅದರಲ್ಲಿ ನಮ್ಮದು ಮುಖ್ಯವಾಗಿ ಸರ್ಜರಿ ಅಂತ. ಈಗ ಆಯುರ್ವೇದಿಕ್ ಸರ್ಜರಿ ಅಂತ ಹೇಳಿದರೆ ಆಯುರ್ವೇದಿಕ್ಕಲ್ಲಿ MS ಅಂತ ನಮಗೆ ಡಿಗ್ರಿ ಕೊಡಲಾಗಿದೆ. ಆ MS ಕೊಟ್ಟವರು ಎಲ್ಲರೂ ಸರ್ಜರಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಮಾಡ್ಬೋದು. ಬಟ್ ಅವರು ಯಾವ ಕಾಲೇಜಲ್ಲಿ ಕಲ್ತಿರ್ತಾರೆ, ಅಲ್ಲಿ ಅವರಿಗೆ ಎಷ್ಟು ಎಕ್ಸ್ಪೋಜರ್ ಆಗಿರ್ತಾರೆ, ಅಲ್ಲಿ ಎಷ್ಟು ಸರ್ಜಿಕಲ್ ಅಳವಡಿಸ್ಕೊಂಡಿರ್ತಾರೆ, ಅದನ್ನು ನೋಡಿಕೊಂಡು ಕೆಲವರೆಲ್ಲ ಸರ್ಜರಿ ಮಾಡ್ತಾರೆ. ಆದರೆ ನಾನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಏನೋರೆಕ್ಟಲ್ ಡಿಸಾರ್ಡರ್ಸಲ್ಲಿ ಇರ್ಬೋದು, ವೂಂಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಹಾಗೆ ಪ್ಯಾರಾಸರ್ಜಿಕಲ್ ಪ್ರೊಸೀಜರ್ಸ್ ಅಂದರೆ ಲೀಚಿ ಥೆರಪಿ ಇರ್ಬೋದು, ಅಗ್ನಿಕರ್ಮ ಅಂತ ನಾನು ಹೇಳಿದೆ, ಸಿರಾವ್ಯದ ಅಂತ ಹೇಳಿದೆ. ಇದರಿಂದ ಇಂಥ ಪ್ರೊಸೀಜರ್ಗಳಿಂದ ನಾವು ತುಂಬ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೊಳ್ಬೋದು. ಕೆಲವು ಸರ್ಜರಿ ಅಗತ್ಯ ಇರೋದಿಲ್ಲ, ಅಲ್ಲಿ ನಾವು ಕ್ಷಾರಸೂತ್ರವನ್ನು ಮಾಡ್ಬೋದು. ಈಗ ನಾವು ರೀಸೆಂಟಾಗಿ 3-4 ಇಯರ್ಸಿಂದ ಏನಪ್ಪ ಇದ್ದರೆ ಸುಮಾರು ಏನೋರೆಕ್ಟಲ್ ಸರ್ಜರಿಗಳನ್ನು ಮಾಡಿದ್ದೇವೆ. ಅಂದರೆ ಸರ್ಜರಿ ಅಂತ ಅಲ್ಲ, ನಾವು ಆಯುರ್ವೇದಿಕ್ ಟೈಪ್ ಅಂದರೆ ಹೇಳಿದರೆ ಕ್ಷಾರಕರ್ಮ ಇರ್ಬೋದು, ಕ್ಷಾರಸೂತ್ರ ಇರ್ಬೋದು, ಆ ರೀತಿಯಂಥ ಸರ್ಜರಿಗಳನ್ನು ನಾವು ತುಂಬ ಮಾಡಿದ್ದೇವೆ. ಸೊ ರಿಕರೆನ್ಸ್ ಕೂಡ ತುಂಬ ಕಮ್ಮಿ. ಹಾಗೆ ನಮಗೆ ದಿನೇ ನಮಗೆ ಏನೋರೆಕ್ಟಲ್ ಡಿಸಾರ್ಡರ್ಸ್ ಇರ್ಬೋದು, ವೂಂಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ವೆರಿಕೋಸ್ ವೇನ್, ನಮಗೆ ಪೇಷಂಟ್ ಜಾಸ್ತಿ ಆಗ್ತಾನೆ ಇದೆ. ಯಾಕೆಂದರೆ ನಮ್ಮಲ್ಲಿ ಮಾಡಿ ಹೋದವರು ನಮಗೆ ಪೇಷಂಟ್ಸ್ಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಈ ಆಯುರ್ವೇದಿಕ್ ಸರ್ಜರಿ ಅಂತ ನಾವು ಹೇಳ್ಬೋದು, ಹೀಗೆ ಮಾಡ್ಬೋದು. ಓಕೆ ಡಾಕ್ಟರ್, ಎಷ್ಟು ಹೊತ್ತು ನಮ್ಮೊಂದಿಗಿದ್ದು ಆಯುರ್ವೇದ ಮತ್ತು ಸರ್ಜರಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ, ಅವಕಾಶಕ್ಕಾಗಿ ವಂದನೆಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಆಯುರ್ವೇದ ಹಾಗೂ ಸರ್ಜರಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.